ಕೈಕೊಟ್ಟ ಸರ್ಕಾರ. ಯಾರಿಗೆ ಸರ್ಕಾರ ಕೈಕೊಟ್ಟಿತ್ತು ಈ ಸಂದರ್ಭದಲ್ಲಿ ಅನ್ನೋದು ಇವತ್ತಿನ ಚರ್ಚೆ. ವೀಕ್ಷಕರೇ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘ, ಈ ಸಂಘದ ಸದಸ್ಯರು ಸುಮಾರು 13 ದಿವಸಗಳಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಾಗಿ. ಬಟ್ ಇನ್ನೂ ಕೂಡ ಸರ್ಕಾರ ಅವರ ಬಗ್ಗೆ ಕರುಣೆ ತೋರಿಲ್ಲ. ಅವರಿಗೆ ಭರವಸೆಗಳ ಮೇಲೆ ಭರವಸೆಯನ್ನು ಕೊಡ್ತಾ ಬಂತು, ಆದರೆ ಅವರ ನ್ಯಾಯಯುತವಾದ ಬೇಡಿಕೆ ಏನಿದೆ ಆ ಬೇಡಿಕೆ ಬಗ್ಗೆ ಇನ್ನೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ಅವರ ಒಂದು ಪ್ರತಿಭಟನೆ ಇದೆ, ಅದನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಕೂಡ ಈ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂಥ ನೌಕರರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನಾಗರಿಕರು ಅರಿವಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವರು ಪ್ರತಿಭಟನೆ ಮಾಡ್ತಾ ಇರುವ ಅವರ ಬೇಡಿಕೆ ಕೂಡ ತುಂಬ ನ್ಯಾಯಯುತವಾದಂತೆ. ಸೊ ಈ ಒಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡುವಾಗ ನಮ್ಮ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ಅಶ್ರಫ್ ಅವರಿದ್ದಾರೆ. ಅಶ್ರಫ್ ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅಶ್ರಫ್ ಅವರೇ, ಸೊ ಅದೇ ಸಂದರ್ಭದಲ್ಲಿ ಈ ಒಂದು ಸಂಘದ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಮೇಶ್ ಅವರಿದ್ದಾರೆ. ರಮೇಶ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸೊ ಇದೇ ಸಂದರ್ಭದಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿರುವಂಥ ಶ್ರೀಮತಿ ಸುಪ್ರೀತಾ ಅವರು ನಮ್ಮ ಜೊತೆಗಿದ್ದಾರೆ. ಸುಪ್ರೀತಾ ಮೇಡಮ್, ನಿಮಗೆ ಕೂಡ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ಇವತ್ತು ನಡೆದಂಥ ಒಂದು ಪ್ರತಿಭಟನೆಯ ಒಂದು ಮಂಗಳೂರಿನ ಮಿನಿ ವಿಧಾನಸೌಧದ ಮುಂದೆ ಇವತ್ತು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ಯಾವ ರೀತಿ ನಡೆಯಿತು, ಪ್ರತಿಭಟನೆ ಯಾವ ಸ್ವರೂಪ ಇತ್ತು ಅನ್ನೋದನ್ನು ಈಗ ನಾವು ನೋಡಿಕೊಂಡು ಬರೋಣ. ಆ ನಂತರ ಇವರ ಇಡೀ ಒಂದು ಈ ಒಂದು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಇವತ್ತು ಎದುರಿಸ್ತಾ ಇರುವ ಸಮಸ್ಯೆ ಮತ್ತು ಅವರ ಬೇಡಿಕೆ ಅನ್ನೋದನ್ನು ನಾವು ಚರ್ಚೆ ಮಾಡುವ. ಈಗ ಇವತ್ತಿನ ಅವರ ಒಂದು ಪ್ರತಿಭಟನೆಯ ಒಂದಷ್ಟು ವಿಜುವಲ್ಸ್ಗಳನ್ನು ನಾವೀಗ ನೋಡಿಕೊಂಡು ಬರೋಣ. ನಮಗೆ ಚಪ್ಪಾಳೆ ಬೇಡ, ಸೌಲಭ್ಯ ಕೊಡಿ. ಜನರ ಸೇವೆಯೇ ಆರೋಗ್ಯ ಸೇವೆ. ಜೀತ ಪದ್ಧತಿ ಸಾಕು, ಸೇವಾ ಭದ್ರತೆ ಬೇಕು. ಇದು ಕೋವಿಡ್ ವಾರಿಯರ್ಸ್ಗಳ ಅಳಲು. ಇಂದು ಮಂಗಳೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಗಳು ಕಳೆದ ಸುಮಾರು ವರ್ಷಗಳಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆಗಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಕಳೆದ 1.5 ವರ್ಷದಿಂದ ಈ ಹೋರಾಟವು ತೀವ್ರಗೊಂಡಿದ್ದರೂ ಕೋವಿಡ್-19 ಮಹಾಮಾರಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಸೇವಾ ಭದ್ರತೆ ಇಲ್ಲದಿದ್ದರೂ ಯಾವುದೇ ರಜೆ ಪಡೆಯದೆ ನಿರಂತರವಾಗಿ ಕುಟುಂಬದಿಂದ ದೂರವಿದ್ದು ಸೇವೆಯನ್ನ ಮಾಡುತ್ತಿದ್ದೇವೆ. ಆದರೆ ಸರ್ಕಾರವು ನಮ್ಮ ಸೇವೆಯ ಪ್ರಾಮುಖ್ಯತೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಮತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ನಗರದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಅನಿರ್ದಿಷ್ಟವಾದ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಅಶ್ರಫ್, ಕಳೆದ 1.5 ವರ್ಷದಿಂದ ನಾವು ಹೋರಾಟ ನಡೆಸುತ್ತಿದ್ದೇವೆ ಎಂದರು. ಕೋವಿಡ್ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಭದ್ರತೆ ಇಲ್ಲದೆ ರಜೆ ಪಡೆಯದೆ ಕುಟುಂಬದಿಂದ ದೂರವಿದ್ದು ಸೇವೆ ಸಲ್ಲಿಸಿದ್ದೇವೆ. ಆದರೆ ಸರ್ಕಾರ ನಮ್ಮ ಸೇವೆಯನ್ನ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಏನು ಜೂನಲ್ಲಿ ಏನು ವರದಿಯಾಗಿತ್ತು ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಸರ್ಕಾರ ನಮ್ಮ ಕಡೆ ನೋಡಬೇಕು. ನಮ್ಮ ಏನು ಡಿಮ್ಯಾಂಡ್ ಇದೆ, ಏನು ಕಾಯಂ ಕೆಲಸಗಾರರಿಗೆ ನೀವು ಕೊಡ್ತೀರಿ, ಅದೇ ಥರ ನಮಗೂ ಏನು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಇದ್ದಾರೆ ಅವರಿಗೂ ನಮ್ಮ ಅಳಲನ್ನು ಕೇಳಬೇಕು. ಅವರಿಗೇನು ಸಂಬಳ ಕೊಡ್ತಾ ಇದ್ದೀವಿ, ಆದರೆ ಮೂಲ ವೇತನ ಸಾಕು, ನಮಗೆ ಬೇರೆ ಯಾವುದು ನಾವು ಕೇಳ್ತಾ ಇಲ್ಲ. ಏನು ಅವರಿಗೂ ರೆಗ್ಯುಲರ್ನವರಿಗೆ ಕೊಡ್ತಾ ಇದ್ದೀರಿ, ಅದರ ಮೂಲ ವೇತನ ನಮ್ಮ ಏನು ಶುಶ್ರೂಷಕಿಯರು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಗ್ರೂಪ್ ಡಿಗಳು, ವಾಹನ ಚಾಲಕರು, ಡಾಕ್ಟ್ರು, ಐ ಸ್ಟಾಫ್ರು, ಯಾರೆಲ್ಲ ನಮ್ಮ ಪ್ರೋಗ್ರಾಮ್ಯಾಟಿಕ್ ಸ್ಟಾಫ್ ಇದ್ದಾರೆ ಅವರಿಗೆಲ್ಲರಿಗೂ ಏನು ಇವತ್ತು ನಾವು ಕೊರೋನಾ ವಾರಿಯರ್ಸ್ ಆಗಿ ಸತತವಾಗಿ ಯಾವುದೇ ರಜೆ ಪಡೆಯದೆ ಕುಟುಂಬದಿಂದ ದೂರವಿದ್ದು ಇವಾಗೆಲ್ಲ ಇದ್ದೀವಿ. ನಾವು ಇವತ್ತು ಬೀದಿಗೆ ಬರಲಿಕ್ಕೆ ನಮ್ಮ ಆಶ್ವಾಸನೆ ಅಥವಾ ಏನು ಬೇಡಿಕೆ ಸರ್ಕಾರ ಕೊಟ್ಟಿದ್ದು ಅದನ್ನು ಈಡೇರಿಸಲು ಸಾಧ್ಯವಾಗದೆ ಮಾಡಿಲ್ಲದ ಕಾರಣ ನಾವು ಇವತ್ತು ಬೀದಿಗೆ ಬಂದಿದ್ದೇವೆ. ಎಲ್ಲರೂ ಇವತ್ತು ನಮ್ಮ ಸರ್ಕಾರ ಗಮನಿಸಿ, ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಬೇಕು. ನಾವು ನಮ್ಮ ಏನು ಕುಟುಂಬದಿಂದ ದೂರವಿದ್ದು ನಾವೀಗ ಸೇವೆ ಸಲ್ಲಿಸಿದ್ದೇವೆ. ಮತ್ತೇನು ಕನಿಷ್ಠ ಭದ್ರತೆ ಕೂಡ ಇಲ್ಲ. ಕೊರೋನಾ ಪಾಸಿಟಿವ್ ಆದರೆ ಡೆತ್ ಆದರೂ ಏನು ಬೆನಿಫಿಟ್ ಇದಿಲ್ಲ ನಮಗೆ. ಸೊ ಅಷ್ಟು ಕಷ್ಟವಾಗಿ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಆದರೂ ನಮ್ಮ ಬೇಡಿಕೆಯನ್ನು ಕೇಳಲಿಕ್ಕೆ ಯಾರೂ ಇಲ್ಲ.
ಸೊ ಆದ ಕಾರಣ ನಾವು ಇವತ್ತು ಬೀದಿಗೆ ಬಂದಿದ್ದೇವೆ. ಇದೇ ವೇಳೆ ಮಾತನಾಡಿದ ಆರೋಗ್ಯ ಕಾರ್ಯಕರ್ತರಾದ ರಮೇಶ್ ಅವರು, ಸರ್ಕಾರ ಈವರೆಗೆ ಭರವಸೆ ನೀಡಿದೆಯ ಹೊರತು ಯಾವುದೇ ರೀತಿಯ ಸೇವಾ ಭದ್ರತೆಯಾಗಲಿ ವೇತನ ಹೆಚ್ಚಳವಾಗಲಿ ಮಾಡಲಿಲ್ಲ. ಕಾಯಂ ಉದ್ಯೋಗಿಗಳು ಮಾಡುವ ಕೆಲಸಕ್ಕೆ ದುಪ್ಪಟ್ಟಾಗಿ ನಾವು ಮಾಡುತ್ತೇವೆ. ಆದರೆ ವೇತನದಲ್ಲಿ ತಾರತಮ್ಯ. ಸಿಗುವ ಕನಿಷ್ಠ ವೇತನದಲ್ಲಿ ಮತ್ತೆ ಕಡಿತ ಮಾಡಿದ್ರೆ ನಾವು ನಮ್ಮ ಕುಟುಂಬದ ಜೊತೆ ಬದುಕುವುದಾದರೂ ಹೇಗೆ? ಜೀತದಾಳುಗಳಂತೆ ದುಡಿಸಲಾಗ್ತಾ ಇದೆ. ನಮಗೆ ಸಮಾನ ವೇತನ ನೀಡಲಿ. ನಾವು ನಮ್ಮನ್ನ ಕಾಯಂ ಮಾಡಿ ಎಂದು ಯಾವತ್ತೂ ಕೇಳಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಸರ್ಕಾರ ಹೇಳಿದ್ದರೂ ನಮಗೆ ಅದನ್ನ ಅನ್ವಯಿಸಲಾಗಲಿಲ್ಲ. ಇದೀಗ ಬೀದಿಗಿಳಿದಿದ್ದೇವೆ. ನಾವು ಬೀದಿಗೆ ಬರಲು ಕಾರಣ ಸರ್ಕಾರವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರವೇ ಹೇಳಿದ ಹಾಗೆ ಲಾಸ್ಟ್ ನಾವು ಜೂನಲ್ಲಿ ಇದೇ ತರ ಇದು ಮುಷ್ಕರ ಕೈಗೊಂಡಾಗ ನಮಗೆ 3 ತಿಂಗಳು ಒಂದು ಆಯೋಗ ರಚನೆ ಮಾಡಿದ್ರು. ಆಯೋಗ ರಚನೆ ಮಾಡಿ ಅದರದ್ದು ಫೀಡ್ಬ್ಯಾಕೇ ಕೊಡಲಿಲ್ಲ. ಸೊ ಅವರೇ ಮಾಡಿದ್ದು ನಮ್ಮನ್ನು ಈಗ ದಾರಿಗೆ ಬರಬೇಕಾದ್ರೆ ಇವತ್ತು ಅಲ್ಲಿ ರೋಡಲ್ಲಿ ನಿಲ್ಬೇಕಾದ್ರೆ ಸರ್ಕಾರನೇ ಕಾರಣ. 3 ತಿಂಗಳು ಒಂದು ಆಯೋಗ ರಚನೆ ಮಾಡಿ ಅದರಿಂದ ನಮಗೆ ಯಾವುದೇ ವರದಿನೇ ಕೊಡಲಿಲ್ಲ. ಪಾಸಿಟಿವ್ ಕೊಡಲಿಲ್ಲ, ನೆಗೆಟಿವ್ ಕೊಡಲಿಲ್ಲ. ಈಗ ಮತ್ತೆ ನಾವು ಈಗ 9 ದಿನದಿಂದ ಮುಷ್ಕರಕ್ಕೆ ಇಳಿದಾಗ ಮತ್ತೆ 3 ತಿಂಗಳು ಮುಂದೂಡ್ತಾ ಇದ್ದಾರೆ ಆಯೋಗ ರಚನೆದ್ದು. ಈಗ ಹಾಗಾದರೆ ಇನ್ನು 3 ತಿಂಗಳು ಮುಂದೂಡಿದಾಗ ಇನ್ನೊಂದು ಸ್ವಲ್ಪ ದಿನ ಎಲೆಕ್ಷನ್ನು ಅದು ಇದು ಅಂತೇಳಿ ಕರೋನಾ ಅಂತೇಳಿ ಮತ್ತೆ 3 ತಿಂಗಳು ಮುಂದುವರಿಸ್ತಾ ಇರ್ತಾರೆ. ನಾವು ಹೀಗೆ ಜೀತ ಪದ್ಧತಿ ಮಾಡ್ತಾ ಇರಬೇಕಾ? ಯಾಕೆ ನಮಗೆ ಈ ತಾರತಮ್ಯ? ಕಾಯಮಾತಿಗೆ ಒಂದು ಸಂಬಳ, ಗುತ್ತಿಗೆ ಆಧಾರದವ್ರಿಗೆ ಒಂದು ಸಂಬಳ, ಕೆಲಸ ಮಾತ್ರ ಸಮಾನವಾಗಿ ಮಾಡಬೇಕು, ವೇತನ ಮಾತ್ರ ತಾರತಮ್ಯ. ಅವರಿಗೆ ಎಲ್ಲ ಇವನ್ ನಾವು ಆರೋಗ್ಯ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ರು ಸಹ ನಮಗೆ ನಮ್ಮ ಕುಟುಂಬದವರಿಗೆ ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆದರೂ ಸಹ ನಾವು ಹಣ ಕೊಟ್ಟು ಮಾಡಿಸ್ಬೇಕು. ಯಾವುದೇ ಒಂದು ಸ್ಕ್ಯಾನಿಂಗೋ ಇನ್ನೊಂದೋ ಮತ್ತೊಂದು ಏನೇ ಮಾಡಬೇಕಾದ್ರು ಅದೇ ರೆಗ್ಯುಲರ್ನವ್ರಿಗೆ ಎಲ್ಲವೂ ಸಿಗ್ತದೆ ಫೆಸಿಲಿಟಿ. ನಾವು ಕೇಳ್ತಾ ಇರೋದು ಪರ್ಮನೆಂಟ್ ಮಾಡಿ ಅಂತ ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ಲ. ನಮಗೆ ಸೇವಾ ಭದ್ರತೆ ಕೊಡಿ. ಒಟ್ಟಿನಲ್ಲಿ ಕೋವಿಡ್ ವಾರಿಯರ್ಸ್ಗಳಾಗಿ ದುಡಿಯುತ್ತಿರುವ ಆರೋಗ್ಯ ಕಾರ್ಯಕರ್ತರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಇಂದು ತಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾ ತಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಪ್ರಸ್ತುತ ಜಾಯಮಾನದಲ್ಲಿ ನಮಗೆ ನೀಡುವಂತಹ ವೇತನ ಇರ್ಬೋದು ತುಂಬ ಕಡಿಮೆಯಾಗಿದೆ. ಅದು ವೈದ್ಯರಿರ್ಬೋದು, ಶುಶ್ರೂಷಕಿಯರಿರ್ಬೋದು, ಗ್ರೂಪ್ ಡಿ ನೌಕರರಿರ್ಬೋದು, ವಾಹನ ಚಾಲಕರಿರ್ಬೋದು ಅಥವಾ ಇತರ ಯಾವುದೇ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ತೀರಾ ಕಡಿಮೆ ಸಂಬಳವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಾವು ಸತತವಾಗಿ ಹೋರಾಟವನ್ನು ನಡೆಸ್ತಾ ಬಂದೆವು. ಸರ್ಕಾರದಿಂದ 3 ತಿಂಗಳ ಅವಧಿಯನ್ನು ಪಡ್ಕೊಂಡ್ರು, ಆದರೆ ಯಾವುದೇ ರೀತಿಯ ಒಂದು ನಮಗೆ ರಿಸಲ್ಟನ್ನು ಸರ್ಕಾರ ಕೊಡಲಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಕೂಗು ತಲುಪಬೇಕು ಹೇಳುವ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಗುತ್ತಿಗೆ ನೌಕರರು ಇವತ್ತು ಇಲ್ಲಿ ಸೇರಿದ್ದೇವೆ. ಆದರೆ ನಾವು ಸಹ ಈ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗವನ್ನು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೇವೆ, ನಾವು ಸಹ ಇಟ್ಕೊಂಡೇ 50 ಜನರಿಗೆ ಸೀಮಿತವಾಗಿ ಪ್ರತಿದಿನವೂ ನಾವು ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ವಹಿಸುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕಿದ್ದೇವೆ. 12 ವರ್ಷಗಳಿಂದ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಜೀತದಾಳುವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀವಿ. ನಮ್ಮ ಈ ಸೇವೆಗೆ ಕಿಂಚಿತ್ತು ಬೆಲೆ ಯಾರಿಂದಲೂ ಸಿಗ್ತಾ ಇಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಎಂದು ನಮ್ಮ ವೀಕ್ಷಕರೇ ನೋಡಿದ್ರೆ ಇವತ್ತು ಕೊರೋನಾ ವಾರಿಯರ್ಸ್ ಬೀದಿಯಲ್ಲಿ ಬಂದು ನಿಂತಿದ್ದಾರೆ. ಅಂದರೆ ಇವತ್ತಿನ ಸಂಕಷ್ಟ ಕಾಲದಲ್ಲಿ ಕೂಡ ಯಾಕಂತ ಹೇಳಿದ್ರೆ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದ ಈ ಕೊರೋನಾ ವಾರಿಯರ್ಸ್ ಇವತ್ತು ಬೀದಿಯಲ್ಲಿ ಬಂದು ನಿಲ್ಲುವಂತಾಗಿರುವುದು. ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ಅಲ್ಲಿ ಮಾತಾಡಿದ್ದನ್ನು ಕೇಳಿರ್ತೀರಿ. ಅಲ್ಲಿ ರಮೇಶ್ ಅವರು ಮಾತಾಡಿದರು, ಮೊಹಮ್ಮದ್ ಅಶ್ರಫ್ ಅವರು ಮಾತಾಡಿದರು, ಆಮೇಲೆ ಜಿಲ್ಲಾ ಆಶಾ ಕಾರ್ಯಕರ್ತರ ಮೇಲ್ವಿಚಾರಕ್ಕೆ ಆದಂಥ ಕುಮುದಾ ಅವರು ಮಾತಾಡಿದರು. ಅವರ ನ್ಯಾಯಯುತವಾದ ಬೇಡಿಕೆ ಇದೆ. ಆ ಬೇಡಿಕೆ ಬಗ್ಗೆ ಸರ್ಕಾರ ಸ್ಪಂದನೆ ತೋರ್ತಾ ಇಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಅವರು ಬೀದಿಗೆ ಬರುವಂಥ ಒಂದು ಸ್ಥಿತಿ ಉಂಟಾಗಿದೆ. ವೀಕ್ಷಕರೇ, ನಾನು ಈ ಮೂರನ್ನು ಇವತ್ತು ನಮ್ಮ ಜೊತೆಗಿರುವಂಥ ರಮೇಶ್ ಅವರು, ಸುಪ್ರೀತಾ ಅವರು ಮತ್ತು ಮೊಹಮ್ಮದ್ ಅಶ್ರಫ್ ಅವರನ್ನು ಮಾತಾಡಿಸ್ತೇನೆ. ಅನೇಕ ವಿಚಾರಗಳನ್ನು ಇಲ್ಲಿ ಮಾತಾಡುವಂಥದ್ದಿದೆ. ಯಾಕಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘ ತುಂಬ ದೊಡ್ಡ ವ್ಯಾಪ್ತಿಯನ್ನು ಇರುವಂಥ ಒಂದು ಸಂಘ ಇದು. ನಾನು ಇದು ಮೊಹಮ್ಮದ್ ಅಶ್ರಫ್ ಅವರೇ, ನೀವು ಪರ್ಟಿಕ್ಯುಲರ್ಲಿ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ಮ ಕಾರ್ಯನಿರ್ವಹಣೆ ಏನು? ಸರ್, ನಾನು 2011ರಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಏನು ನಿಮಗೆ ಕೆಲಸ? ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯವ್ಯಾಪ್ತಿ ಏನು? ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಅಂದರೆ ಸರ್, ನಾವು ಆ್ಯನ್ವಲ್ ಆಗಿ ನಮಗೆ ಆ್ಯನ್ವಲ್
ಇಂಪ್ಲಿಮೆಂಟೇಷನ್ ಪ್ಲಾನ್ ಕಳ್ಸಕ್ಕಿರುತ್ತೆ ಕರ್ನಾಟಕ ಸರ್ಕಾರಕ್ಕೆ. ಅದು ನಾವು ನಮ್ಮ ಜಿಲ್ಲೆಗೆ ಮುಂದಿನ ವರ್ಷ ಎಷ್ಟು ಬಜೆಟ್ ಬೇಕು, ಯಾವ ಕಾರ್ಯಕ್ರಮ ಎಷ್ಟು ಬೇಕು, ಸೊ ಇದ್ರ ಬಗ್ಗೆ ಆಯಾ ಕಾರ್ಯಕ್ರಮಾಧಿಕಾರಿಗಳು ಮತ್ತು ತಳಮಟ್ಟದ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳು, ಹೀಗೆ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಸುಮಾರು ರಾಷ್ಟ್ರೀಯ ಕಾರ್ಯಕ್ರಮಗಳು ಇದ್ದಾವೆ. ಸೊ ಇದಕ್ಕೆ ಎಷ್ಟು ಅನುದಾನ ಬೇಕು, ಇದ್ರ ಬಗ್ಗೆ ಎಲ್ಲ ನಮ್ಮ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮತ್ತು ವಿವಿಧ ಕಾರ್ಯಕ್ರಮಾಧಿಕಾರಿಗಳ ಏನು ಇದು ಅವರ ಸಲಹೆ ಪಡೆದು ನಾವು ಇದರ ಆಕ್ಷನ್ ಪ್ಲಾನ್ ತಯಾರಿಸಿ ರಾಜ್ಯ ಮಟ್ಟ ಕಳಿಸಬೇಕಾಗುತ್ತೆ. ಸೊ ನಮ್ಮ ಏನು ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದೆ ಅದು ಸಂಪೂರ್ಣವಾಗಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅವರ ಅಧೀನಕ್ಕೆ ಬರುತ್ತದೆ. ಸೊ ನಾವು ಅವರಿಗೊಂದು ಅವರು ನಮ್ಮ ಸಂಘ ಸೊಸೈಟಿಗೆ ಚೇರ್ಮನ್ ಆಗಿರ್ತಾರೆ. ಸೊ ಇವರಿಂದ ನಾವು ಅಪ್ರೂವಲ್ ತಗೊಂಡು ನಾವು ಕಳಿಸ್ಬೇಕಾಗತ್ತೆ. ಒಂದು ಎರಡನೇದು, ನಾವು ಮಾಸಿಕವಾಗಿ ತ್ರೈಮಾಸಿಕವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಸಭೆಯನ್ನು ಆಯೋಜಿಸ್ತೇವೆ. ಸೊ ಇದರಲ್ಲೂ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾವು ಏನು ಒಂದು ಸಲಹೆ ಮತ್ತು ಏನು ನಮ್ಮ ಪ್ರಿಪರೇಷನ್ಸ್, ಮೀಟಿಂಗ್ ಅಜೆಂಡಾಸು ಮತ್ತು ಏನೇನು ಸಭೆಗಳಿಗೆ ಬೇಕು ಎಲ್ಲ ತಯಾರು ಮಾಡಬೇಕಾಗುತ್ತೆ. ಸೆಕೆಂಡ್ಲಿ, ನಮ್ದು ಏನು ಅಪ್ರೂವ್ ಆಗಿ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟಿಗೆ ಬರುತ್ತೆ, ಸ್ಟೇಟಿಂದ ಜಿಲ್ಲಾವಾರು ತಯಾರು ಮಾಡಿ ನಮ್ಗೆ ಕಳಿಸ್ತಾರೆ. ನಾವು ಅದನ್ನು ಆ ಕಾರ್ಯಕ್ರಮವಾರು ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಆಸ್ ಎ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮ್ಯಾನೇಜರ್. ನ್ಯಾಷನಲ್ ಹೆಲ್ತ್ ಮಿಷನ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ. ಇದು ಸರ್ ರಮೇಶ್ ಅವರೇ, ನೀವು ಈಗ ಈ ಒಂದು ಇಲಾಖೆಯ ಸಂಬಂಧಪಟ್ಟಾಗೆ ಯಾವ ಇದರಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಏನು ನಿಮ್ಮ ವರ್ಕ್ ನೇಚರ್ ಏನು? ನಾವು ರಮೇಶ್ ಅಂತ ಹೇಳಿ, ನಾವು ಆಕ್ಚುಲಿ ಕ್ಷಯ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಕ್ಷಯ ನಿರ್ಮೂಲನೆ, ಹೌದು, ಅದು ಸಹ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಅದರ ಅಂಡರಲ್ಲಿ ನಾನು ಲ್ಯಾಬ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಾನು 18 ಇಯರ್ಸಿಂದ ಈ ವರ್ಕ್ ಮಾಡ್ತಾ ಬಂದಿದ್ದೇನೆ. ನಮ್ಮದು ಕಾರ್ಯವ್ಯಾಪ್ತಿ ಬಂದು ಪುತ್ತೂರು, ಸುಳ್ಯ ಎಲ್ಲ ಆರೋಗ್ಯ ಕೇಂದ್ರಗಳು ವಿಸಿಟ್ ಮಾಡಿ ಅಲ್ಲಿ ಇರತಕ್ಕಂಥ ಲ್ಯಾಬೊರೇಟರಿ ಅಥವಾ ಇದು ಟೆಸ್ಟ್ಗಳು ಕ್ವಾಲಿಟಿ ಕಂಟ್ರೋಲ್ ಇದೆಯಾ ಇಲ್ವಾ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, TB ಪೇಷಂಟನ್ನು ಡಯಾಗ್ನೋಸ್ ಮಟ್ಟದಲ್ಲಿ ಪ್ರಥಮ ಹಂತ ಡಯಾಗ್ನೋಸ್ ಆ ಹಂತದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ PSC ಲೆವೆಲಲ್ಲಿ, ಪ್ರೈಮರಿ ಹೆಲ್ತ್ ಸೆಂಟರ್ ಲೆವೆಲಲ್ಲಿ ಸರಿ ಆಗ್ತಾ ಉಂಟಾ ಇಲ್ವಾ ಅದನ್ನು ಮೇಲ್ವಿಚಾರಣೆ ಮಾಡಿಕೊಂಡು ಇಲ್ಲಿವರೆಗೆ ಅದಕ್ಕೆ ಬೇಕಾದಂಥ ಸವಲತ್ತು ನಮ್ಮ ಸೈಡಿಂದ ಏನು ಬೇಕು ಅದೆಲ್ಲ ಅವ್ರಿಗೆ ಪ್ರೊವೈಡ್ ಮಾಡಿ, ನಾವು ಡಿಟೆಕ್ಟ್ ಆದದ್ದನ್ನು ಅದನ್ನು ಮಂತ್ಲಿ ವರದಿ ಅಥವಾ ಮಾಸಿಕ ವರದಿ ಅಂತ ಇರ್ತದೆ, ಮತ್ತು ಆನ್ಲೈನ್ ವರ್ಕ್ ಅಂತ ಇರ್ತದೆ, ನಮ್ಮದೆಲ್ಲ ನಿಕ್ಷಯ ಎಂಟ್ರಿ ಅಂತ ಇರ್ತದೆ, ಅದೆಲ್ಲವನ್ನು ನಿಭಾಯಿಸಿಕೊಂಡು ಸೊ ಇಲ್ಲಿ ತನಕ ಆಸ್ ಎ ಲ್ಯಾಬ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಎಸ್ ರಮೇಶ್ ಅವರೇ, ಈಗ ನಮ್ಮ ಜೊತೆಗೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಆಗಿರೋದು ಸುಪ್ರೀತಾ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮ ಕಾರ್ಯ ಇದು ಏನು ಯಾವ ರೀತಿ ಇರುತ್ತೆ ಅಂತ? ನನ್ನ ಹೆಸರು ಸುಪ್ರೀತಾ ಅಂತ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹೆಚ್ಚಿನವರಿಗೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಖಂಡಿತ, ಅದಕ್ಕಾಗಿ ನಾನು ನಿಮ್ಮನ್ನು ಅದೇ ಪರಿಚಯಿಸ್ತಾ ಇದ್ದೇನೆ. ಏನೇನು ನಿಮ್ಮ ಅಂದ್ರೆ ಫೀಲ್ಡ್ ವರ್ಕರ್ ಅಂತ ಹೇಳ್ತಾರೆ ನಮ್ಮನ್ನು. ಮೊದಲು ANM ಅಂತ ಹೇಳ್ತಾ ಇದ್ರು. ಇವಾಗ ಅದು ಆ ANM ಅನ್ನು ಪಟ್ಟ ಹೋಗಿ ಸುಮಾರು 10 ವರ್ಷ 11 ವರ್ಷ ಆಗಿದೆ. ಇವಾಗ ಎಲ್ಲ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂತಲೇ ಕರೀತಾರೆ. ಪುರುಷರಿದ್ದಾರೆ, ಸಹಾಯಕಿಯರು, ಮಹಿಳೆಯರು ಸಹ ಇದ್ದಾರೆ ನಮ್ಮಲ್ಲಿ. ಮೊದಲು ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಂಡಿಯಾಗಿ ವರ್ಕ್ ಮಾಡೋದು ನಾವು, ಅಂದ್ರೆ ಫೀಲ್ಡ್ ಅಲ್ಲಿ ಜನರ ನಡುವೆ ಒಂದು ನೇರ ಸಂಪರ್ಕದಲ್ಲಿ ಇರುವವರು ನಾವೇ. ನಾವು ಆಶನವರು, ನಾವು ಸೆಲೆಕ್ಟ್ ಮಾಡುವವರು. ಆಶನವರು ಅಂದ್ರೆ ನಾವು ಸೆಲೆಕ್ಟ್ ಮಾಡಿರುವಂತವ್ರು. ಆದ್ರೆ ಈಗ ಸರ್ಕಾರ ಏನ್ ಮಾಡ್ತಿದೆ, ಆಶನವರನ್ನೇ ಎತ್ತಿ ಹಿಡಿತಿದ್ದಾರೆ. ಅವರ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಗುರುತಿಸದೇ ಇಲ್ಲ. ಯಾವಾಗ ನೋಡಿದ್ರೆ ಆಶಾ ಆಶಾ ಆಶಾ, ಅಂದ್ರೆ ಕಿರಿಯ ಮಹಿಳಾ ಆರೋಗ್ಯ ಅವರ ಜೊತೆಗೆ ನಾವಿದ್ದೇವೆ ಅಂತ ಹೇಳುದನ್ನು ಗುರುತಿಸ್ತಾ ಇಲ್ಲ. ಜನಗಳಿಗೆ ಗೊತ್ತಾಗ್ಬೇಕು ನಾವು. ನೀವು ಹೇಳುವಂತದ್ದು ಆಶಾ ಕಾರ್ಯಕರ್ತರು ಅಂತ ಹೇಳಿದ್ರೆ ನೇರವಾಗಿ ಜನರ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಈಗ ಎಲ್ಲರಿಗೂ ಗೊತ್ತಿರುವಂತದ್ದು. ಎಲ್ಲ ಸಂದರ್ಭದಲ್ಲಿ ಕೂಡ ಅದನ್ನೇ ಹೇಳುವಂತದ್ದು, ಆಶಾ ಕಾರ್ಯಕರ್ತರು ಮನೆಗೆ ಬರ್ತಾರೆ, ವಿಸಿಟ್ ಮಾಡ್ತಾರೆ ಅಂತ. ನೀವು ಹೇಳೋದು ಆಶಾ ಕಾರ್ಯಕರ್ತರ ಜೊತೆಗೆ ನೀವು ಕೂಡ ಏನು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಕೂಡ ಫೀಲ್ಡಿಗೆ ಹೋಗಿ ನೀವು ಮಾಡ್ತೀವಿ. ಎಸ್ ಇದು ಅಶ್ರಫ್ ಅವರೇ, ಈಗ ನಿಮ್ಮ ಈ ಕರ್ನಾಟಕ ರಾಜ್ಯ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘ ಇದೆ ಅಲ್ಲ, ಇದರಲ್ಲಿ ಯಾವ ಎಲ್ಲ ಏನು ಇಲಾಖೆಯ ಅಥವಾ ಯಾವ ವರ್ಗದ ಏನು ವ್ಯಾಪ್ತಿ ಬರುತ್ತೆ ಅಂದರೆ ನಿಮ್ಮ ಎಂಪ್ಲಾಯೀಸ್ ಯಾವ್ಯಾವ, ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಆಗಿ ಅಂದರೆ ಜನಕ್ಕೆ, ಅಂದರೆ ಹೆಚ್ಚಿನ ಸಾರ್ವಜನಿಕರಿಗೆ ಮಾಹಿತಿ ಇರುವುದಿಲ್ಲ. ಈಗ ನೀವು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಅಂತ ಹೇಳ್ತೀರಿ. ಗುತ್ತಿಗೆ ಅಂದ್ರೆ ಏನು ಅಥವಾ ಹೊರಗುತ್ತಿಗೆ ಅಂದ್ರೆ ಏನು? ಸರ್, ಗುತ್ತಿಗೆ ಅಂದ್ರೆ ನಮ್ಮ ಕಾಂಟ್ರಾಕ್ಟ್ ಲೇಬರ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕೆಲವು ಟೆಕ್ನಿಕಲ್ ಹುದ್ದೆಗಳು ಮತ್ತು ಈಗ ಪ್ಯಾರಾಮೆಡಿಕಲ್ ಮತ್ತು ಮೆಡಿಕಲ್ ಹುದ್ದೆಗಳು, ನಮ್ಮಲ್ಲಿ ತಜ್ಞ ವೈದ್ಯರು
ಆಮೇಲೆ ವೈದ್ಯಕೀಯ ಏನು ಡಾಕ್ಟರ್ಗಳು, ಆಯುಷ್ ಡಾಕ್ಟರ್ಗಳು, ಸ್ಟಾಫ್ ನರ್ಸ್ಗಳು, ANMಗಳು, ಅಂದ್ರೆ ಇದು ನಮ್ಮ ಏನು ಕಾರ್ಯಕ್ರಮ ಸಂಬಂಧಿತ ಸಿಬ್ಬಂದಿಗಳು, ಈ ತರ ಆಶಾ ಮೆಂಟರ್ಗಳು ನೇರ ಗುತ್ತಿಗೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಮಧ್ಯೆ ನೇರ ಕಾಂಟ್ರಾಕ್ಟ್ ಇರುವಂತ. ಹೊರಗುತ್ತಿಗೆ ಅಂದ್ರೆ ಸರ್ ಈಗ ನಮ್ಮಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇರುತ್ತೆ ಕೆಲವೊಂದು. ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಈಗ ಗ್ರೂಪ್ ಡಿ ಸಿಬ್ಬಂದಿಗಳು ಸರ್ಕಾರದಿಂದ ನೇಮಕಾತಿ ಆಗದೆ ತುಂಬಾ ಟೈಮ್ ಆಯ್ತು. ಸೊ ಆ ವರ್ಕ್ ಅನ್ನ ಏನು PSC ಪ್ರಾಥಮಿಕ ಆರೋಗ್ಯ ಕೇಂದ್ರ ವಿವಿಧ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆ ನಿಭಾಯಿಸಲಿಕ್ಕೆ, ಅವರ ಸ್ವಚ್ಛತೆ ಕಾರ್ಯ ನಿಭಾಯಿಸಲಿಕ್ಕೆ ಒಂದು ಏಜೆನ್ಸಿಯನ್ನ ಟೆಂಡರ್ ಕರೆದು ಅವರ ಮೂಲಕ ಅವರು ಇಲಾಖೆಯಿಂದ ಸಿಬ್ಬಂದಿಗಳನ್ನು ಪಡ್ಕೊಂಡಿರ್ತಾರೆ ಸರ್. ಸೊ ಇದು ಹೊರಗುತ್ತಿ. ಓಕೆ ಓಕೆ. ಅಂದ್ರೆ ಅಲ್ಲಿ ನೇರವಾಗಿ ಎಂಪ್ಲಾಯೀಸ್ ಕೈಗೆ ಸಂಬಳ ಹೋಗುದಿಲ್ಲ, ಏಜೆನ್ಸಿಗೆ ಹೋಗ್ತದೆ. ಓಕೆ ಓಕೆ ಓಕೆ. ಎಸ್. ಈಗ ನಿಮ್ಮ ಈ ಒಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಇದ್ದಾರೆ ಸರ್? ಡಿಪಾರ್ಟ್ಮೆಂಟ್ ಅಂದ್ರೆ ಈಗ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರಲ್ಲಿ ಒಂದು ಅಂಬ್ರೆಲ್ಲ ಇದ್ದಂಗೆ ಸರ್, ಛತ್ರಿ ಇದ್ದಂಗೆ. ಅದರ ಕೆಳಗಡೆ ತಾಯಿ ಆರೋಗ್ಯ ಅಂತ ಇದೆ. ತಾಯಿ ಆರೋಗ್ಯದ ಕೆಳಗಡೆ ತಜ್ಞ ವೈದ್ಯರು, ಪ್ರಸೂತಿ ತಜ್ಞರಿದ್ದಾರೆ, ಮಕ್ಕಳ ತಜ್ಞರಿದ್ದಾರೆ, ಅರವಳಿಕೆ ತಜ್ಞರಿದ್ದಾರೆ, ನಮ್ಮ MBBS ಡಾಕ್ಟರ್ ಇದ್ದಾರೆ, PSC ಕೆಲವೊಂದು ಕಡೆ ಇಲ್ಲದ ಕಡೆ ಆಯುಷ್ ಡಾಕ್ಟರ್ ಇದ್ದಾರೆ, ಶುಶ್ರೂಷಕಿಯರಿದ್ದಾರೆ, ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಿದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಗಳಿದ್ದಾರೆ, ಫಾರ್ಮಸಿಸ್ಟ್ಗಳಿದ್ದಾರೆ, ಮತ್ತೆ ವಿವಿಧ ಅಂದ್ರೆ ನಮ್ಮ TB ಕ್ಷಯ ನಿರ್ಮೂಲನಾ ಇದರಲ್ಲಿ ಕಾರ್ಯಕ್ರಮದ ಅಡಿಯಲ್ಲಿ ಲ್ಯಾಬ್ ಸೂಪರ್ವೈಸರ್ಸು, ಲ್ಯಾಬ್ ಟೆಕ್ನಿಷಿಯನ್ಗಳು, ಕೌನ್ಸಿಲರ್ಗಳು, ಈ ತರ ಅಂದ್ರೆ ಕಾರ್ಯಕ್ರಮ ಸಂಬಂಧಿತ ಸಿಬ್ಬಂದಿಗಳಿದ್ದಾರೆ. ಲೆಪ್ರಸಿ ಕಾರ್ಯಕ್ರಮದ ಅಡಿಯಲ್ಲಿದ್ದಾರೆ, ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿದ್ದಾರೆ, ಮತ್ತೆ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿದ್ದಾರೆ. ಇಂಥ ವಿವಿಧ ಸುಮಾರು ನಮ್ಮ ವ್ಯಾಪ್ತಿ ಈಗ ಸುಮಾರು 700 ಸಿಬ್ಬಂದಿಗಳು, ನಾವು 560 NHM ಸಿಬ್ಬಂದಿಗಳೇ ನಮ್ಮ ಜಿಲ್ಲೆಯಲ್ಲಿ ಇದ್ದೀವಿ. 560 ಸ್ಯಾಂಕ್ಷನ್ ಇದೆ ಸರ್. ಸೊ ಅದರಲ್ಲಿ ಈಗ 540 ವರ್ಕ್ ಮಾಡ್ತಾ ಇದ್ದಾರೆ. ಆರೋಗ್ಯ ಅಭಿಯಾನ ಅದು ಬಿಟ್ರೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಅಧೀನದಲ್ಲಿ ಏನು ಕಾಯಂ ಹುದ್ದೆಗಳಿರ್ತವೆ ಅದರ ಅಗೇನ್ಸ್ಟ್ ಅಲ್ಲಿ ಏನು ತುಂಬಿರ್ತಾರೆ ಹೊರಗುತ್ತಿಗೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಫಾರ್ಮಸಿಸ್ಟ್ ಮತ್ತು ಸ್ವಚ್ಛತೆ ಸಿಬ್ಬಂದಿ ಗ್ರೂಪ್ ಡಿಗಳು, ಕ್ಲಿನಿಕಲ್ ಮತ್ತು ನಾನ್ ಕ್ಲಿನಿಕಲ್ ಅಂತ ಹೇಳ್ತೀವಿ ನಾವು, ಅದನ್ನು ತುಂಬಿರ್ತಾರೆ. ಸೊ ಅದು ಹೊರಗುತ್ತಿಗೆ, ಅದನ್ನು ಸೇರಿಸಿದ್ರೆ ಟೋಟಲ್ 700 ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ಇದ್ದೀರಿ. ಹೌದು ಸರ್. ಎಸ್ ಸರ್. ಸೊ ಹಾಗಿದ್ರೆ ಇಡೀ ರಾಜ್ಯವ್ಯಾಪ್ತಿಯಾಗಿ ನಿಮ್ಮ ಏನು ಈ ರೀತಿಯ ಒಂದು ಈಗ ಇವತ್ತಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ನೌಕರರ ಸಂಖ್ಯೆ ಎಷ್ಟು? 30,000 ಜನ ಇದೆ. 30,000 ಮೇಲ್ಪಟ್ಟು ಇದ್ದಾರೆ. ಅಂದ್ರೆ ಇನ್ ಅಂಡ್ ಅವರೇಜ್ ಒಂದು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 1,400. ಕೆಲವೊಂದು ಬ್ಯಾಕ್ವರ್ಡ್ ಜಿಲ್ಲೆಗಳಲ್ಲಿ ಅಲ್ಲಿ ರೆಗ್ಯುಲರ್ ಗಳೇ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಗಳು ಇದ್ದಾರೆ ಸರ್. ಸರಿ ಸರ್. ಈಗ ನಾವು ಆ್ಯಕ್ಚುಲಿ ನಿಮ್ಮ ಏನು ಮೂಲಭೂತವಾದಂಥ ಸಮಸ್ಯೆ ಏನು, ಯಾಕಂತ ಹೇಳಿದ್ರೆ ಸರ್ಕಾರದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಉಂಟು ಅಥವಾ ಯಾವ ರೀತಿ ಸ್ಪಂದಿಸ್ತಾ ಇಲ್ಲ, ಎಲ್ಲ ವಿಚಾರವಾಗಿ ನಾವು ಮಾತಾಡಬೇಕಾಗಿದೆ. ಸೊ ನಾನೊಂದು ಸಣ್ಣ ಈಗ ಒಂದು ಬ್ರೇಕ್ ತಗೊಳ್ಳೋ, ಬ್ರೇಕ್ನ ನಂತರ ಈ ವಿಚಾರವನ್ನು ನಾವು ಚರ್ಚೆ ಮಾಡೋ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಕೈಕೊಟ್ಟ ಸರ್ಕಾರ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮೊಹಮ್ಮದ್ ಅಶ್ರಫ್ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ, ಸುಪ್ರೀತಾ ಅವರಿದ್ದಾರೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಪದಾಧಿಕಾರಿಗಳು. ರಮೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಅವರು, ಅಶ್ರಫ್ ಅವರು ಅಧ್ಯಕ್ಷರು, ಸುಪ್ರೀತಾ ಅವರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ. ವೀಕ್ಷಕರು, ಈಗಾಗಲೇ ಮಾತಾಡೋ ಸಂದರ್ಭದಲ್ಲಿ ಇವರು ಈ ಒಂದು ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಯಾವ ಯಾವ ಬೇರೆ ಬೇರೆ ಅದರಲ್ಲಿ ವಿಭಾಗಗಳನ್ನು ಹೇಳಿದ್ರು. ಅವರು ಕ್ಷಯ ವಿಭಾಗದವರು, ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗದವರು, ಮಲೇರಿಯಾ, ಎಂಡೋಸಲ್ಫಾನ್, ಅಂಧತ್ವ ನಿವಾರಣಾ, ಕುಷ್ಠರೋಗ, ಮಾನಸಿಕ ಆರೋಗ್ಯ, ಈ ರೀತಿಯಾಗಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವವರು ಇದ್ದಾರೆ. ಶುಶ್ರೂಷಕಿಯರಿದ್ದಾರೆ, ಮೇಲ್ವಿಚಾರಕರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಡಿ ಗ್ರೂಪ್ನವರಿದ್ದಾರೆ ಎಲ್ಲರೂ. ಸೊ ಅವರ ಸಮಸ್ಯೆಗಳು ಮತ್ತು ಇವತ್ತು ಅವರು ಬೀದಿಯಲ್ಲಿ ಬಂದು ಈ ಕೊರೋನಾ ಕಾಲದಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಬರಬೇಕಿದ್ರೆ ಬಹುಶಃ ಅಂಥ ಒಂದು ಗಂಭೀರವಾದ ಸಮಸ್ಯೆಯನ್ನು ಎದುರಿಸಿದ ಕಾರಣಕ್ಕಾಗಿ ಅವರು ಬಂದಿದ್ದಾರೆ. ಸುಮ್ಮನೆ ಬರುವವರಲ್ಲ. ಯಾಕಂತ ಹೇಳಿದರೆ ನೀವು ಕೂಡ ನೋಡಿರ್ತೀರಿ ಕಳೆದ 6 ತಿಂಗಳಲ್ಲಿ ಅವರು ಯಾವ ರೀತಿಯಾಗಿ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ ಅಂತ. ಸೊ ನಾನೀಗ ಮತ್ತೆ ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಸುಪ್ರೀತಾ ಮೇಡಮ್, ಈಗ ನೀವೇನು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಆಗಿದ್ದೀರಿ, ನಿಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ನಿಮಗೆ ಯಾವ ರೀತಿಯ ಸಮಸ್ಯೆಗಳಿರ್ತದೆ, ಒತ್ತಡಗಳಿರ್ತದೆ? ಸಮಸ್ಯೆ ಸುಮಾರು ಎದುರಿಸಿದ್ದೇವೆ ನಾವು. ಮೊದಲು ಅಂದ್ರೆ ಖಾಲಿ ಆರೋಗ್ಯ, ಎಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳಿತ್ತು ಎಲ್ಲವನ್ನು ನಾವೇ ಮಾಡ್ತಿದ್ವಿ. ಅಂದ್ರೆ TB,
ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮ, ಅದರಲ್ಲಿ ತಾಯಿ ಕಾರ್ಡ್ ಕೊಡುವಂಥದ್ದು, ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಕೊಡುವಂಥದ್ದು, ಮಕ್ಕಳಿಗೆ ಚುಚ್ಚುಮದ್ದು ಮಾಡಿಸುವಂಥದ್ದು, ಆಮೇಲೆ TB ಪೇಷಂಟ್ ಇದ್ರೆ ಮನೆ ವಿಸಿಟ್ ಮಾಡುವಂಥದ್ದು, ಅವರಿಗೆ ಆರೋಗ್ಯ ಶಿಕ್ಷಣ ಕೊಡುವಂಥದ್ದು, ಕಫ ಟೆಸ್ಟ್ಗೆ ರೆಫರ್ ಮಾಡುವಂಥದ್ದು, ಅಂಗನವಾಡಿ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸ್ತಾ ಇದ್ವಿ ನಾವು. ಪೌಷ್ಟಿಕ ಆಹಾರ ಕಾರ್ಯಕ್ರಮ ನಡೆಸುವಂಥದ್ದು, ಅದರ ಮಧ್ಯೆ ಹಲವಾರು ಕಾರ್ಯಕ್ರಮಗಳು, ಜಂತು ಹುಳ ಕಾರ್ಯಕ್ರಮ, ಮಾತ್ರೆಗಳನ್ನು ಸಪ್ಲೈ ಮಾಡುವಂಥದ್ದು, ಈ ತರ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ವಿ. ಅದರ ಜೊತೆಗೆ ಸುಮಾರು ಜನವರಿಯಿಂದ ಈ ಕಡೆ COVID-19 ಯಾವಾಗ ಆರಂಭವಾಯಿತು ಅಲ್ಲಿಂದ ನಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಯಿತು. ಯಾಕಂದ್ರೆ ಈ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಜೊತೆಗೆ COVID-19 ಅದನ್ನು ಸಹ ನಾವು ಮಾಡ್ಬೇಕಾಗಿ ಬಂತು. ಆಕ್ಚುಲಿ ಫೀಲ್ಡ್ ವೀಕ್ಷಕರೇ ಕೇಳಿ ಲಾಕ್ಡೌನ್ ಟೈಮ್ ಅಂತ ಹೇಳಿ 2 ತಿಂಗಳು 3 ತಿಂಗಳು ಸಾಕಷ್ಟು ಜನ ಮನೆಯಲ್ಲೇ ಕೂತವರು. ಆದ್ರೆ ಇವರು ಮೇಡಮ್ ಇಲ್ಲಿ ಹೇಳ್ತಾ ಇದ್ದಾರೆ ಅವರ ರೆಗ್ಯುಲರ್ ಕೆಲಸದ ಜೊತೆಗೇನೆ ಹೇಳಿ ಮುಂದುವರಿಸಿ ಮೇಡಮ್. ಅದೇ ನಾವು ಒಂದು ದಿನನೂ ರಜೆ ತಗೊಳ್ಳಿಲ್ಲ ಆ ಟೈಮ್ ಇಂದ. ಯಾಕಂದ್ರೆ ಅಷ್ಟು ಅಂದ್ರೆ ಫುಲ್ ಲಾಕ್ಡೌನ್ ಇದ್ದಾಗನು ನಮಗೆ ಪೊಲೀಸ್ಗಳ ಸಹಾಯ ಸಿಕ್ಕಿತ್ತು. ಯಾಕಂದ್ರೆ ಫೀಲ್ಡಿಗೆ ಹೋಗ್ಲಿಕ್ಕೆ ಅವರ ಗಾಡಿ ಕೊಡ್ತಾ ಇದ್ರು, ಅವರ ಜೊತೆಗೆ ನಮ್ಮನ್ನು ಹಾಕ್ತಾ ಇದ್ರು, ಮನೆ ಸೀಲ್ ಡೌನ್ ಮಾಡ್ತಾ ಇದ್ವಿ, ನಿಗಾವಣೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ವಿ ಅವರ ಜೊತೆಗೆ ಹೋಗಿ. ನಮಗೆ ಪ್ರೊಟೆಕ್ಷನ್ ಇರ್ಲಿಲ್ಲ ಅವಾಗಂತೂ. ಮಾಸ್ಕ್ ಅಂತೂ ಸಪ್ಲೈ ಮಾಡ್ತಿರ್ಲಿಲ್ಲ. ಒಂದು ಮಾಸ್ಕ್ ಕೊಡ್ತಾ ಇದ್ರು ನಮ್ಮ ಡಿಪಾರ್ಟ್ಮೆಂಟ್ ಇಂದ, ಒಂದೇ ಒಂದು ಮಾಸ್ಕ್ ಸಪ್ಲೈ ಇಲ್ಲ. ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದ್ರೆ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಕೆಲವು ಹೆಚ್ಚಿನವರು ದೂರ ನಿಂತಿದ್ರು, ಜೊತೆಗೆ ಮಿಂಗಲ್ ಆಗುದು ಬೇಡ, ಯಾಕಂದ್ರೆ ಮನೆಯವರಿಗೆ ಏನು ಪ್ರೊಟೆಕ್ಷನ್ ಇಲ್ಲ. ಯಾಕಂದ್ರೆ ಆಕ್ಚುಲಿ ಕೆಲಸದಲ್ಲಿ ಸೇವಾ ಭದ್ರತೆ ಬೇಕು ಅಂತ ನಾವು ಹೋರಾಡ್ತಾ ಇರೋದಲ್ವಾ. ಆ ಭದ್ರತೆ ಇಲ್ಲದ ಕಾರಣ ನಾವೀಗ ಈ ತರ ಪರಿಸ್ಥಿತಿಗೆ ಬಂದಿರೋದು. ಯಾಕಂದ್ರೆ ನಮ್ಮಿಂದ ಮನೆಯವರಿಗೆ ಬರ್ತದೆ ಆ ತರ ಭಯ. ಪ್ರತಿನಿತ್ಯವೂ ಸುತ್ತಾಡ್ತಾ ಹೌದು ಹೌದು. ಅದ್ರ ಜೊತೆಗೆ ಈ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ವಿ. ಎಷ್ಟೋ ಜನರಿಂದ ಬೈಗಳು ಸಹ ತಿಂದ ದಿನಗಳು ಉಂಟು. ಯಾಕಂದ್ರೆ ನಾವು ಏನಾದ್ರು ವಿಚಾರಿಸ್ಲಿಕ್ಕೆ ಫೋನ್ ಮಾಡಿದಾಗ ಬೈಯುವುದು, ಯಾಕೆ ಕಾಲ್ ಮಾಡ್ತೀರಾ ಪದೇ ಪದೇ, ಆತರ ತುಂಬಾ ತುಂಬಾ ಅನುಭವಿಸಿದ್ವಿ. ಕಣ್ಣೀರು ಹಾಕಿದ ದಿನಗಳು ಉಂಟು. ನಮ್ಮಿಂದ ಮನೆಯವರ ಕೈಯಿಂದ ಬಯಸ್ಕೊಂಡ ದಿನಗಳು ಉಂಟು ನಮ್ಮದು. ಆತರ ಕಿರಿಯ ಮಹಿಳಾ ಸಹಾಯಕಿಯರಂದ್ರೆ ಅಷ್ಟು ಕೀಳಾಗಿ ನೋಡ್ತಾರೆ ಕೆಲವರು. ಅಷ್ಟು ಯಾಕೆ ಮನೆಗೆ ಜನರು ಗುರುತಿಸ್ತಿಲ್ಲ, ಡಿಪಾರ್ಟ್ಮೆಂಟ್ ನವರು ಸಹ ಗುರುತಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಇದ್ರ ಮೂಲಕ. ಯಾಕಂದ್ರೆ ಅಷ್ಟು ಕಷ್ಟಪಡ್ತಿದೆ. ಯಾಕಂದ್ರೆ ನಮ್ಮಿಂದ ಏನು ರಿಪೋರ್ಟ್ ಹೋಗಿಲ್ಲ ಅಂದ್ರೆ ಮೇಲೆ ಯಾವ ರಿಪೋರ್ಟ್ ಹೋಗುದಿಲ್ಲ. ನಾವು ನಮ್ಮ ಹಂತದಿಂದ ಸ್ಟಾರ್ಟ್ ಆಗುವಂತದ್ದು ರಿಪೋರ್ಟ್ ಏನು ಫ್ಯಾಕ್ಟ್ ಏನಿದೆ, ಒಂದು ಆ ಪ್ರದೇಶ, ಒಂದು ಗ್ರಾಮ, ಒಂದು ವಾರ್ಡ್ ಇರಲಿ, ಆ ರಿಪೋರ್ಟ್ ಅನ್ನು ತಯಾರು ಮಾಡುವವರು ನೀವು, ಅಲ್ಲಿ ವಾಸ್ತವಾಂಶವನ್ನು ಕೊಡುವವರು. ಅಲ್ಲಿಂದ ಸಮಸ್ಯೆ. ಈಗ ಆವಾಗ ನಾವು ಸೇರುವಾಗ ಇರುವ ವೇತನದಲ್ಲಿ ಮನೆ ನಿರ್ವಹಣೆ ಎಲ್ಲ ಸಾಕಾಗ್ತಿತ್ತು. ಯಾಕಂದ್ರೆ ಗ್ಯಾಸ್ ಅಥವಾ ದಿನಸಿ ಸಾಮಾನುಗಳಿಗೆಲ್ಲ ಅಷ್ಟು ರೇಟ್ ಇರ್ಲಿಲ್ಲ, ಪೆಟ್ರೋಲ್ ರೇಟ್ ಕಮ್ಮಿ ಇತ್ತು, ಪರವಾಗಿಲ್ಲ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ 5% ಜಾಸ್ತಿ ಆಗಿದೆ ಅಂತ ಇದ್ರು ಸಹ ನಮಗೆ ಈಗಿನ ಟೈಮಲ್ಲಿ ಅದು ನಿರ್ವಹಣೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆ ಸರ್ಕಾರ ನಮ್ಮ ಕಡೆ ಕಣ್ಣು ಹರಿಸ್ತಾ ಇಲ್ಲ, ನೋಡ್ತಾ ಇಲ್ಲ, ಕಣ್ಣೆತ್ತಿ ನೋಡ್ಲಿ ಅಂತ ನಾವು ಕೇಳ್ತಾ ಇದ್ದೇವೆ ಸರ್ಕಾರದ ಹತ್ರ. ದಯವಿಟ್ಟು ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಆಲಿಸಬೇಕು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಸೇವಾ ಭದ್ರತೆ ನೀಡಬೇಕು. ಯಾಕಂದ್ರೆ ಕಾಯಂ ಉದ್ಯೋಗದವರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ನಾವು ಕೆಲಸ ಮಾಡ್ತೇವೆ. ದುಪ್ಪಟ್ಟು ಕೆಲಸ ಮಾಡಿದ ಇದು ಸಹ ಉಂಟು. ಯಾಕಂದ್ರೆ ಒಂದು ಏರಿಯಾ ಕೊಡ್ತಾರೆ, ವಾರ್ಡ್ ವೈಸ್ ನಮಗೆ ಏರಿಯಾ ಡಿವೈಡ್ ಮಾಡಿ ಕೊಡ್ತಾರೆ. ವಾರ್ಡ್ ವೈಸ್ ಒಂದು ಕಿರಿಯ ಮಹಿಳಾ ಸಹಾಯಕಿಗೆ ಒಂದು ವಾರ್ಡ್ಗೆ ಒಂದು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂತ ಅರ್ಬನ್ ಅಲ್ಲಿ, ಮಂಗಳೂರು ಅರ್ಬನ್, ಬೆಳ್ತಂಗಡಿ, ಪುತ್ತೂರು ಹಾಗೆಲ್ಲ ಅರ್ಬನ್ ಅಲ್ಲಿ ಆತರ ಕೊಟ್ಟಾಗ ಒಂದು ಕಡೆ ಏನು ಖಾಲಿ ಇದೆ ಅಲ್ಲಿಗೂ ಚಾರ್ಜ್ ಹಾಕ್ತಾರೆ ನಮ್ಮನ್ನು. 2 ಏರಿಯಾ ಸಿಗುದು ನಮಗೆ ಖಾಲಿ 10,000. ಆ 10,000ದಲ್ಲಿ 2 ಚಾರ್ಜ್ ಏರಿಯಾ ನೋಡಿದ್ರೆ ಇಂಜೆಕ್ಷನ್ ಮಾಡ್ಬೇಕಾದ್ರೂ ಅಂಗನವಾಡಿಗೆ ನಾವು ಹೋಗೋದಾದ್ರೂ ಕೈಯಿಂದ ಹಣ ಹಾಕಿ ಹೋಗುವಂತದ್ದು. ಆತರ ಪರಿಸ್ಥಿತಿ ತುಂಬಾ ಕಷ್ಟ ನಮಗೆ. 10,000 ವೇತನದಲ್ಲಿ ಏನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ನೀವು ಪೂರ್ವ ಜನರ ನಾಗರಿಕರ ಸೇವೆಗಾಗಿ ಕೆಲಸ ಮಾಡ್ತಾ ಇರ್ತೀರಿ. ಬಟ್ ನಿಮ್ಮ ಏನು ಆ ಒಂದು ನ್ಯಾಯಯುತವಾದ ಬೇಡಿಕೆ ಇದೆ, ಸ್ಪಂದಿಸ್ತಾ ಇಲ್ಲ ಅನ್ನೋದು ಮಾತ್ರ ಭಾರಿ ವಿಷಾದದ ವಿಚಾರ. ಸರ್, ಇದು ರಮೇಶ್ ಅವರೇ ಸರ್ ಹೇಳಿ. ಈಗ ಈ ಒಟ್ಟು ಈ ನಿಮ್ಮ ಈ ವ್ಯಾಪ್ತಿಯಲ್ಲಿ ಈ ಗುತ್ತಿಗೆ ಸಿಬ್ಬಂದಿಯವರಿಗೆ ಈಗ ಮೇಡಮ್ ಅವರು ಮಹಿಳಾ ಸಹಾಯಕಿಯಾಗಿ ಅವರು ಎದುರಿಸ್ತಾರೆ ಸಮಸ್ಯೆಗಳನ್ನು ಹೇಳಿದ್ರು. ನಾನು ಒಟ್ಟಾಗಿ ನಿಮ್ಮ ಈ ಗುತ್ತಿಗೆ ಸಿಬ್ಬಂದಿಗಳಿದಾರಲ್ಲ, ಒಟ್ಟು ಸಮಸ್ಯೆಗಳು ಅವರು ಎದುರಿಸ್ತಿರುವ ಕಷ್ಟಗಳು ಏನು ಇವತ್ತು? ಸರ್, ನಾನು ಹೇಳ್ಬೇಕಾದ್ರೆ ಒಟ್ಟಾರೆ ಅಂತಂದ್ರೆ ನಮ್ಮ ಅಶ್ರಫ್ ಅವರು ಹೇಳಿದ ಹಾಗೆ ಏನು 700ಗಿಂತ ಜಾಸ್ತಿ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಅವರಿಗೆ ಈಗ ನಮ್ಮ ಸೋದರಿ ಹೇಳಿದಾಗೆ 9,000ದಿಂದ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಸಹಾಯಕರು ಹುದ್ದೆಯಿಂದ ಹಿಡಿದು ವೈದ್ಯಾಧಿಕಾರಿವರೆಗೂ
ಸೊ ಅದರಲ್ಲಿ ಹಲವಾರು ಕ್ಯಾಟಗರಿ ಸ್ಟಾಫ್ಸು ಬರ್ತಾರೆ ಅವಾಗ ಉಲ್ಲೇಖ ಮಾಡಿದಾಗೆ ಅವರು. ಕೆಲವರಿಗೆ ಅವ್ರದ್ದೇ ಆದಂಥ ಲೆವೆಲಲ್ಲಿ ಕರ್ತವ್ಯದ ಒತ್ತಡಗಳು ಮತ್ತೆ ಅವರವರೇ ಆದಂಥ ಆವಾಗಲೇ ಹೇಳಿದಾಗೆ ನಮ್ಮ ರೆಗ್ಯುಲರ್ ವರ್ಕಿನ ಜೊತೆ ಈ ಕರೋನಾದ್ದು ಮಾಡುವಾಗ ನಮಗೆ ಎಷ್ಟೋ ಸಾರಿ ಬೇಕಿತ್ತ ನಮಗೆ ಎಲ್ಲಿಯಾದರೂ ಬೇರೆ ವರ್ಕ್ ಮಾಡ್ಬೋದಲ್ಲ ಅನ್ನುವ ಲೆವೆಲ್ಗೂ ಹೋಗಿದ್ದೀವಿ. ಏಕೆಂದರೆ ನಮಗೆ ಒಂದು ದಿನ ಮನೆಗೆ ಹೋಗ್ಲಿಕ್ಕೂ ಗೊತ್ತಿಲ್ಲ, ನಮ್ಮ ಬೇರೆ ಚಟುವಟಿಕೆ ನನ್ನ ಪರ್ಸನಲ್ ಕೆಲಸಗಳು ಮಾಡೋದು ಗೊತ್ತಿಲ್ಲ, ಈ ಕಡೆ ಇದನ್ನ ಮಾಡೋದು ಗೊತ್ತಿಲ್ಲ. ಇದನ್ನ ನಾವು ರೆಗ್ಯುಲರ್ ವರ್ಕ್ ಮಾಡೋದು ಬಿಟ್ಟು ಕರೋನಾದ್ ಮಾಡುವಾಗ ಮತ್ತೆ ಈ ಕಡೆಯಿಂದ ಮೇಲ್ ಬರ್ತಿತ್ತು, ಇಮೇಲ್ ಬರ್ತಿತ್ತು, ರಿಪೋರ್ಟ್ಸ್ ಕಳಿಸಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಹೇಳಿ ದಿನನಿತ್ಯದ ಕೆಲಸ. ಹೌದು. ಆಗ ಅದೇನಾಗ್ತಿತ್ತು, ನಾವು ಅದು ಸರ್ ಇದನ್ನ ಈಗ ಡಿಸಾಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಇದು ಮಾಡ್ಬೇಕು, ಇಲ್ಲ ನೀವು ಇದ್ರ ಜೊತೆಗೂ ಇದನ್ನು ಮಾಡ್ಬೇಕಂತ ಬಾಯಲ್ಲಿ ಹೇಳ್ತಿರ್ಲಿಲ್ಲ ಅವರು, ನಮಗೆ ವಿತ್ ಪ್ರೂಫ್ ಲೆಟರ್ ಆಗ್ತಿದ್ರು. ಸೊ ಹಾಗೆ ನಮಗೆ ಒಂಥರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದು. ಕೆಲವೊಂದು ವರ್ಕ್ಗಳಾದ್ರೆ ಮಾಡ್ಬಿಡ್ಬೋದು, ಕೆಲವೊಂದು ವರ್ಕ್ಗಳನ್ನ ನಾವು ತಳಮಟ್ಟದಿಂದ ತಗೊಬೇಕು ರಿಪೋರ್ಟ್ಸು. ಆಗ್ಲೇ ಇವರು ನಮ್ಮ ಕಿರಿಯ ಮಹಿಳಾ ಸಹಾಯಕರು ಹೇಳಿದಾಗೆ ಆ ಪ್ಲಾಟ್ಫಾರ್ಮ್ ಇಂದ ತಗೋಬೇಕು. ನಾವು ಅವ್ರಿಗೆ ಫೋನ್ ಮುಖಾಂತರ, ಈಗೆಲ್ಲ ವಾಟ್ಸಪ್ ಫೋನ್ ಮುಖಾಂತರ ಅವರು ಫೋನ್ ಮಾಡಿದಾಗ ಬ್ರದರ್ ನಾವು ಇಲ್ಲಿದ್ದೀವಿ, ನಾವು ಈಗ ಆಗೋದಿಲ್ಲ ಮತ್ತೆ ಕೊಡ್ತೀವಿ ಹೇಳೋದು, ನಾವು ಅದಕ್ಕೆ ಜೋರು ಮಾಡೋಗೂ ಇಲ್ಲ. ಇಲ್ಲಿ ನೋಡಿದ್ರೆ ಬೆಳಿಗ್ಗೆ ಬರ್ತದೆ ಮೇಲು, ಸಂಜೆಗೆ ನಾವು ಆನ್ಸರ್ ಕೊಡಬೇಕು. ಯಾವುದು ರೆಗ್ಯುಲರ್ ವರ್ಕ್ ಇದು ಸಹ, ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಇದು ಸಹ ಮಾಡಬೇಕು. ಹೌದು, ಅದು ಮಾಡಬೇಕು. ಹೆಸರಿಗಷ್ಟೇ ನಮ್ಗೆ ವಾರಿಯರ್ಸ್ ಬೇಡ ನಮ್ಗೆ. ನಾನು ಇನ್ನೊಂದು ಉಲ್ಲೇಖ ಮಾಡ್ತೀನಿ, ನಮ್ಮ ಆರೋಗ್ಯ ಇಲಾಖೆ ಇದೆಯಲ್ಲ ಮೇಯ್ನು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅಂತ ಆನಂದರ ಸರ್ಕಲ್ ಅಲ್ಲಿ ನೋಡಿರ್ಬೋದು ನೀವು, ಆರೋಗ್ಯ ಮತ್ತು ಕುಟುಂಬ ಸೇವೆ ಕಲ್ಯಾಣ ಸೇವೆಗಳು ಅಂತ ಹೇಳಿ. ಯಾರಿಟ್ರೋ ಮಹಾನ್ ಭಾವರು ಅದು ಗೊತ್ತಿಲ್ಲ ನನಗೆ. ಈ ಸೇವೆ ಇದು ಜಾಸ್ತಿ ಆಗಿದೆ ಸೇವೆ. ಸೊ ನಾವು ಆವಾಗಲೇ ಇವ್ರು ಹೇಳ್ದಂಗೆ ಅವಾಗ ಬರುವಾಗ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ, ಒಳಗೆ ಬಂದ ಮೇಲೆ ಕೆಲವು ವಿಚಾರಗಳು ಗೊತ್ತಾದದ್ದು ನಮಗೆ. ನಾವು ಕೇಳ್ತಾ ಇರೋದು ಇಷ್ಟೇ ಸರ್, ನೀವು ಕಾಯಮಾತಿ ಮತ್ತೆ ಮಾಡಿ. ನನ್ನ ಸಹೋದ್ಯೋಗಿ ಕಾಯಂ ನೌಕರ ಇದ್ದಾರೆ, ನಾನು ಕಾಂಟ್ರಾಕ್ಟ್ ಬೇಸಲ್ಲಿ ಇದ್ದೀನಿ, ದಿನನಿತ್ಯ ವರ್ಕ್ ಮಾಡ್ತಾ ಇರ್ತೀವಿ. ಅವ್ರು ಏನು ಮಾಡ್ತಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಥವಾ ಒಂದು ಇದಿಷ್ಟು ಮುಂದೆ ಜಾಸ್ತಿ ಕೆಲಸ ನಾವು ಮಾಡ್ತೀವಿ. ಅದೇ ತಟ್ಟಿ ಹೇಳ್ತೀನಿ ಅದನ್ನು. ನಾನು ಹೇಳ್ತಾ ಇರೋದಲ್ಲ, ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಇಲಾಖೆಯ ಸಚಿವರಿರ್ಬೋದು, ಈ ಹಿಂದಿನವರು ಈಗಿನವರೆಲ್ಲ ಉಲ್ಲೇಖ ಮಾಡಿದ್ದಾರೆ. ಕೆಲವೊಂದು ಅವರವರದೇ ಭಾಷಣದಲ್ಲಿಯೋ ಅವರವರದೇ ಸಭೆಗಳಲ್ಲಿಯೋ ಉಲ್ಲೇಖ ಅವರೇ ಮಾಡಿದ್ದಾರೆ, ನಾನು ಹೇಳ್ತಾ ಇರೋದಲ್ಲ. ಅದನ್ನ ನಾನು ಸಹ ಎದೆ ತಟ್ಟಿ ಹೇಳ್ಕೊಳ್ತೀನಿ, ನನಗೆ ಹೆಮ್ಮೆ ಇದೆ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ 30,000ಕ್ಕಿಂತ ಎಷ್ಟು ಜಾಸ್ತಿ ಜನ ಈ ಗುತ್ತಿಗೆ ಮತ್ತೆ ಹೊರಗುತ್ತಿಗೆಯಲ್ಲಿದ್ದೇವೆ. ಇಷ್ಟು ಜನ ನಾವು ಈ ಏನು 24ನೇ ತಾರೀಕು ತನಕ ಕೆಲಸ ಮಾಡಿಕೊಂಡೇ ನಾವು ಮುಷ್ಕರ ಮಾಡಿದ್ದೋ. ಯಾವುದೇ ವರದಿ ಕೊಡದೆ ಅಂದ್ರೆ ನಾವು ಆರೋಗ್ಯ ಇಲಾಖೆಯಲ್ಲಿ ಇರುದಲ್ಲ ಸರ್, ಸೌಮ್ಯವಾಗಿ ವರ್ತಿಸಬೇಕು. ಸೌಮ್ಯವಾಗಿ ವರ್ತಿಸಬೇಕಾಗ್ತದೆ. ಮತ್ತೆ ನಾವು 24ರ ನಂತರ ರೋಡ್ಗೆ ಇಳಿಬೇಕಾಯ್ತು. ಅವಾಗ್ಲೂ ಸಹ ನಾವು ಮನೆಯಲ್ಲಿ ಇದ್ದುಕೊಂಡೇ 24ರಿಂದ 30 ತಾರೀಕುವರೆಗೂ ಮನೆಯಲ್ಲಿ ಇದ್ದುಕೊಂಡೇ ಮುಷ್ಕರ ಮಾಡಿದೋ. ಮತ್ತೆ ನಾವು ಏನು ರಾಜ್ಯ ಸಂಘದಿಂದ ಆದೇಶ ಬಂತು, ನಾವು ಮನೆಯಲ್ಲಿದ್ರೆ ಇವರು ನಮ್ಮನ್ನ ಏನು ಮಾಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ, ನಾವು ಆ ರಾಜ್ಯ ಮಟ್ಟದ ಸಭೆ ಮಾಡಿದ ಒಂದು. ಆ ಸಭೆಯಲ್ಲಿ ನಮ್ಮ ಆಯನೂರು ಮಂಜುನಾಥ್ ಸಹ ಇದರಲ್ಲಿ ಗೌರವಾಧ್ಯಕ್ಷರು ರಾಜ್ಯ ಸಂಘದಲ್ಲಿ. ಮಂಜುನಾಥ್ ಅವರು ನಿಮ್ಮ ಗೌರವಾಧ್ಯಕ್ಷರು ನಮ್ಮ ರಾಜ್ಯ ಮಟ್ಟದ ಸಂಘದಲ್ಲಿ, ವಿಧಾನ ಪರಿಷತ್ ಸದಸ್ಯರು, ರನ್ನಿಂಗ್ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು, ನಮ್ಮ ಸಂಘದ ಗೌರವಾಧ್ಯಕ್ಷರು ಕೂಡ ಹೌದು, ಬಿಜೆಪಿ ಮುಖಂಡರು ಹೌದು, ಇವತ್ತು ಸರ್ಕಾರ ನಡೆಸ್ತಾ ಇರೋರು ಅವರೇ. ಸೊ ಅಲ್ಲಿ ಒಂದು ಸಣ್ಣ ಉಲ್ಲೇಖ ಮಾಡ್ಬಿಡ್ತೀನಿ. ಇದೇ ಬಿಜೆಪಿ ಸರ್ಕಾರ ನೀವೇ ಹೇಳಿದ್ದಕ್ಕೆ ನಾನು ಇದು ಉಲ್ಲೇಖ ಮಾಡೋದು. ನಮ್ಮ 1400 ಜನ ನಮ್ಮ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಅಂತ ಏನ್ ಮಾಡ್ತಾ ಇದ್ದಾರೆ, ಅವ್ರದ್ದು ಮೊನ್ನೆ ಇವರೇ ಈ ಸದನ ನಡೆಯುವಾಗ 1 ಗಂಟೆ ಸದನವನ್ನು ಇದು ಸ್ಟಾಪ್ ಮಾಡಿ ಅವ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಗ ಅದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಯಾಕೆ ಸ್ಪಂದಿಸಿದ್ರು ಅಂದ್ರೆ, ನೀವೇ ಉಲ್ಲೇಖ ಮಾಡಿದಾಗೆ ಅವರದೇ ಸರ್ಕಾರದ ಒಬ್ರು MLC ಅಥವಾ ಶಾಸಕರು ಮುಜುಗರಕ್ಕೊಳಗಾದ್ರು. ಇಮಿಡಿಯೇಟ್ ಅವ್ರಿಗೆ 6 ತಿಂಗಳು ವೇತನ ಕೊಟ್ಟಿರಲಿಲ್ಲ. ಅಲ್ಲ, ಅವರು ಸಹ ನಮ್ಮ ಹಾಗೇನೆ, ನಾವು ಡಬಲ್ ಗ್ರಾಜುಯೇಟ್ ಆಗಿಕೊಂಡು 10,000ಕ್ಕೆ ದುಡಿತಾ ಇದ್ರು. ಈಗ 6 ತಿಂಗಳು ಸ್ಟಾಪು ಆಗಿತ್ತು ವೇತನ, 6 ತಿಂಗಳು ವೇತನನೂ ಮಾಡಿದ್ರು, ಮತ್ತೆ ಹೆಚ್ಚಳನೂ ಮಾಡಿದ್ರು ವೇತನನ. ಮುಜುಗರಕ್ಕೊಳಗಾದ್ರು. ಹಾಗಾದ್ರೆ ಈಗ ನಾವು 1,500 ಜನ ಇದ್ದಾರೆ, ನಾವು ಅವ್ರು ಮಾಡಬೇಡಿ ಅಂತ ಹೇಳ್ದಲ್ಲ, ನಾವು 30,000 ಜನ ಇದ್ದೀವಿ ಸ್ವಾಮಿ.
ನಮ್ಮ ಕಡೆಗೂ ಕಿವಿ ಕಣ್ಣು ಕೊಡಿ ಒಂದ್ ಸ್ವಲ್ಪ. ವಾರಿಯರ್ಸ್ ಇದ್ದೀರಿ ನೀವು. ಅದು ನಮಗೆ ನಿಮ್ಮ ಚಪ್ಪಾಳೆ ಬೇಡ, ದಯವಿಟ್ಟು ನಮಗೆ ನಮ್ಮ ಸೇವಾ ಭದ್ರತೆ ಕಡೆ ಗಮನ ಕೊಡಿ, ನಮ್ಮ ವೇತನದ ಕಡೆ ಗಮನ ಕೊಡಿ. ನನ್ನ ಆಗ್ಲೇ ಹೇಳಿದಾಗೆ ನನ್ನ ಜೊತೆ ಕೆಲಸ ಮಾಡುವ ಕಾಯಂ ನೌಕರನಿಗೂ ನನಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗೇ ಗೊತ್ತಿದೆ, ನಾನು ಹೇಳ್ಬೇಕು ಅಂತಿಲ್ಲ. ನೀವೇ ಉಲ್ಲೇಖ ಮಾಡಿದಿರಿ ಎಷ್ಟೋ ಕಡೆ, ನಿಮಗೆ ಗೊತ್ತಿರೋ ಓಪನ್ ಸೀಕ್ರೆಟ್ ಅದು. ಯಾಕೆ ನಮಗೆ ಈ ತಾರತಮ್ಯ? ನಿಮ್ಮ ಈ ಸಂಘಟನೆ ಭಾರತೀಯ ಮಜ್ದೂರ್ ಸಂಘದ ಜೊತೆಗೆ ಸಂಯೋಜಿತ ಹೌದು. ಎಸ್, ಎಲ್ಲ ನೀವು ಸರ್ಕಾರದ ವ್ಯಾಪ್ತಿಯ ಏನು ಸರ್ಕಾರದ ಜನರೇ ಇದ್ದಾರೆ. ಹೌದು, ಸಂಘಟನೆಯನ್ನು ಸರ್ಕಾರದ್ದೇ ಇದೆ. ಹೌದು ಸರ್, ಸರ್ಕಾರ ನಡೆಸುವವರದೇ ಸಂಘಟನೆ, ಕಾರ್ಮಿಕ ಸಂಘಟನೆ. ಬಟ್ ಯಾಕೆ ಇದು ಒಂದು ಮಾತುಕತೆ ಪ್ಲಾಟ್ಫಾರ್ಮ್ ಬರ್ತಾ ಇತ್ತಲ್ಲ? ಹೌದು ವಿಷಯ ಯಾಕೆಂದ್ರೆ ಈಗ ಅವರು ನಮಗೆ ಅಶ್ರಫ್ ಅವ್ರು ಹೇಳಿದಾಗೆ ಲಾಸ್ಟ್ ನಾವು ಮೇ ತಿಂಗಳಲ್ಲಿ ಶುರು ಮಾಡಿದ್ದು, ಕರೋನಾದಲ್ಲಿ 1-2 ತಿಂಗಳು ಬೆಂದಿದ್ದು. ಮೇ ತಿಂಗಳಲ್ಲಿ ನಾವು ಕೇಳಿದ್ದು ನಮ್ದು 5% ಇನ್ಕ್ರಿಮೆಂಟು ಕೊಡ್ತಾ ಇಲ್ಲ, ನೀವು ಹೊಸ ಸಂಬಳ ಏನೋ 500,000 ಜಾಸ್ತಿ ಮಾಡಿದ್ರೆ ಅದು ಕೊಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ನಾವು ಅವತ್ತು 2 ದಿನ ಮುಸ್ಕರಕ್ಕೆ ಜಸ್ಟ್ ಈಗ ಮಾಡ್ತೀವಿ ಅಂತೆಲ್ಲ ಮೆಮೊರಾಂಡಮ್ ಎಲ್ಲ ಕೊಡುವಾಗ ನಮಗೆ ಮೂಗಿಗೆ ತುಪ್ಪ ವರ್ಷಿದ್ರು. ಒಂದು ಆಯೋಗ ರಚನೆ ಮಾಡಿದ್ರು, ರಿಟೈರ್ಡ್ IAS ಆಫೀಸರ್, ಅದರದ್ದು ನಮ್ಮ ರಾಜ್ಯ ಮಟ್ಟದ ಶ್ರೀನಿವಾಸಾಚಾರಿ ನಿವೃತ್ತ IAS ಅಧಿಕಾರಿ ಅವರ ನೇತೃತ್ವದ ಒಂದು ಆಯೋಗ ರಚನೆ ಮಾಡಿದ್ರು, ಸಮಿತಿಯನ್ನ. ನಿಮ್ಮ ಸಮಸ್ಯೆಗಳ ಬಗ್ಗೆ ವರದಿ ಕೊಡಬೇಕಂತ ಕೂಲಂಕುಷವಾಗಿ ವರದಿ ಕೊಡಿ. ಹೇಗೆ ಇವ್ರು ಪ್ಲಾಟ್ಫಾರ್ಮ್ ನೀವೇನು ಕ್ವಶನ್ ಕೇಳ್ತಾ ಇದ್ರಿ ಅದನ್ನ ಅವರು ಎಲ್ಲ ಕೂಲಂಕುಷವಾಗಿ ವರದಿ ಕೊಡಿ ಅಂತ ಕೊಟ್ರು. ಅದರಲ್ಲಿ ಈಗಿನ ಅಧಿಕಾರಿಗಳು IAS ಅಧಿಕಾರಿ ರನ್ನಿಂಗ್ ಅಲ್ಲ ನೋಡ ಈ ಸಮಿತಿ ಅವರು ಏನು ವರದಿ ಕೊಟ್ಟರು ಕೊಡ್ಲಿಲ್ವಾ ಅನ್ನೋದನ್ನ ನಾವು ಚರ್ಚೆ ಮಾಡುವ. ಈಗ ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಅಶ್ರಫ್ ಅವರೇ ಇನ್ನೂ ಕೆಲವು ವಿಷಯಗಳು ಮಾತಾಡ್ಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಯಾವೆಲ್ಲ ಸೌಲಭ್ಯದಿಂದ ನೀವು ಮೂಲಭೂತವಾಗಿ ವಂಚಿತರಾಗಿದ್ದೀರಿ ಅನ್ನೋದು ಕೂಡ ಒಂದು ಇಲ್ಲಿ ಮುಖ್ಯ. ಮತ್ತು ಈಗಾಗಲೇ ರಮೇಶ್ ಅವರು ಒಂದಷ್ಟು ಸಮಸ್ಯೆಗಳನ್ನು ಹೇಳಿದರು. ಈಗ ಅವರು ಉಲ್ಲೇಖ ಮಾಡ್ತಾ ಇರುವಂಥದ್ದು, ಯಾಕಂದರೆ ನಿಮ್ಮ ಬೇಡಿಕೆ ನೀವು ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರ ಒಂದು ಸಮಿತಿ ಮಾಡಿತ್ತಂತ, ನೋಡೋ ಸಮಿತಿ ಏನು ಮಾಡಿದೆ ಅಂತ, ಆ ಸಮಿತಿ ವರದಿ ಕೊಟ್ಟಿದಾ ಇಲ್ವಾ ಅಂತ ಆ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಎಸ್, ಈ ಒಂದು ಕೊರೋನಾ ವಾರಿಯರ್ಸ್ಗೆ ಕೈಕೊಟ್ಟ ಸರ್ಕಾರ, ಈ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ಅಶ್ರಫ್ ಅವರಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ರಮೇಶ್ ಅವರಿದ್ದಾರೆ ಮತ್ತು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿರುವಂಥ ಸುಪ್ರೀತಾ ಮೇಡಮ್ ಅವರಿದ್ದಾರೆ. ವೀಕ್ಷಕರೇ, ನಾವು ಈಗಾಗಲೇ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇಬ್ಬರು ಕೂಡ ಇವತ್ತಿನ ಒಂದು ಸಂದರ್ಭದಲ್ಲಿ ಅವರು ಎದುರಿಸ್ತಿರುವಂಥ ಸಮಸ್ಯೆಗಳು ಮತ್ತು ಸರ್ಕಾರದ ಮುಂದೆ ಅವರಿಟ್ಟಿರುವಂಥ ಬೇಡಿಕೆಗಳನ್ನೆಲ್ಲ ಮಾತಾಡಿದ್ದಾರೆ. ಸೊ ನಾವು ಬ್ರೇಕ್ಗಿಂತ ಮೊದಲು ಇಲ್ಲಿ ರಮೇಶ್ ಅವರು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರವನ್ನು ಮುಂದಿಟ್ಟರು. ಯಾಕಂತ ಹೇಳಿದ್ರೆ ಇವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ವರದಿ ಕೊಡಲಿಕ್ಕೆ ಏನು ಸರ್ಕಾರವೇ ನೇಮಿಸಿದಂಥ ಸಮಿತಿ, ನಿವೃತ್ತ IAS ಅಧಿಕಾರಿ PN ಶ್ರೀನಿವಾಸಾಚಾರಿ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಒಂದು 3 ತಿಂಗಳ ಹಿಂದೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಇದು ರಮೇಶ್ ಅವರೇ ಏನಾಯ್ತು? ಸರ್, ಆ ಸಮಿತಿ ಸರ್ಕಾರ ರಚನೆ ಮಾಡಿದ್ದೌದು. ಅದು ನಮ್ಮ ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ಸಮಿತಿ ಮಾಡಿದ್ದು, ನಮ್ಮ ಗುತ್ತಿಗೆ ಆಧಾರದ ಸಿಬ್ಬಂದಿಗಳ ಬಗ್ಗೆ ವರದಿ ಕೊಡಿ ಅಂತ ಸಮಿತಿ ರಚನೆ ಮಾಡಿದ್ದು ನಮ್ಮ ಇಂಡಿಯಾದಲ್ಲೇ ಇದೇ ಫಸ್ಟ್. ಒಳ್ಳೆ ವಿಚಾರನೆ. ಆದ್ರೆ ಆಗ ನಮಗೆ ತುಪ್ಪ ಸಾವಿರದ್ದಂತೂ ನಿಜ. ಮತ್ತೆ 3 ತಿಂಗಳು ನಮಗೆ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ರು. ಸೆಪ್ಟೆಂಬರ್ 3ನೇ ತಾರೀಕಿಗೆ ನಮ್ದು ಆ ಗಡುವು ಮುಗೀತು. ಯಾವುದೇ ವರದಿಯನ್ನು ಕೊಟ್ಟಿಲ್ಲ. ಸೆಪ್ಟೆಂಬರ್ 3ಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಯಾಕೆ ಸೆಪ್ಟೆಂಬರ್ 3 ಹೇಳ್ತಾ ಇದ್ದೀನಿ ಅಂದ್ರೆ 21ನೇ ತಾರೀಕು ತನಕ ನಾವು ಸುಮ್ಮನೆ ಇದ್ದು. 21ನೇ ತಾರೀಕಿನ ನಾವು ಕೆಲಸ ಮಾಡಿಕೊಂಡೇನೆ ನಮ್ಮ ಬೇಡಿಕೆ ಶುರು ಮಾಡ್ದೋ. ಮತ್ತೆ ಅದಕ್ಕೆ ಅವರೇ ಕಾರಣ, ಯಾಕೆಂದ್ರೆ ಯಾವುದೇ ವರದಿ ಕೊಡ್ಲಿಲ್ಲ. ಸೆಪ್ಟೆಂಬರ್ 3ಕ್ಕೆ ಅವರು ವರದಿ ಕೊಡಬೇಕಾಗಿತ್ತು. ವೀಕ್ಷಕರೇ, ಇದನ್ನು ಗಮನಿಸಬೇಕು. ಇಲ್ಲಿ ಸರ್ಕಾರ ಏನು ಈ ಒಂದು ಸಮಿತಿ ನೇಮಕಾತಿ ಬಗ್ಗೆ ಮಾಡಿದಂತ ಪತ್ರ ಆದೇಶ ಕೂಡ ಇದೆ. ಈ ಒಂದು ಆದೇಶದ ಪ್ರಕಾರ ಅಲ್ಲಿ ನಿವೃತ್ತ IAS ಅಧಿಕಾರಿ ಶ್ರೀನಿವಾಸಾಚಾರ್ಯ ಅವರನ್ನು ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರ ಸಮಸ್ಯೆಗಳ ಬಗ್ಗೆ ಒಂದು ವರದಿ ಕೊಡಿ ಅಂತ ಕೇಳ್ತಾರೆ. ವರದಿಯನ್ನು ಅಂದ್ರೆ ಅವರಿಗೆ 3 ತಿಂಗಳ ಅವಧಿ ಕೂಡ ಕೊಡ್ತಾರೆ, ಅಧ್ಯಯನ ಮಾಡಿ ಕೊಡಿ ಅಂತ. ಮೊನ್ನೆ ಕಳೆದ ಸೆಪ್ಟೆಂಬರ್ 3ಕ್ಕೆ ಆ ವರದಿಯನ್ನು ಕೊಡಿ ಅಂತ. ಬಟ್ ಇವತ್ತು ನಾವು ಅಕ್ಟೋಬರ್ ತಿಂಗಳ 3ನೇ ತಾರೀಕಲ್ಲಿ ಇದ್ದೇವೆ. ಇನ್ನೂ ಕೂಡ ವರದಿ ಇಲ್ಲ, ಬಂದಿಲ್ಲ. ಹಾಗಾಗಿ ಹಾಗಾಗಿ ನಾವೇನ್ ಮಾಡ್ದೋ, ಅವರೇ ನಮ್ಮ ಕೈಯಲ್ಲಿ ತಾಳ್ಮೆ ವಹಿಸಿದ್ದೀರಿ. ತಾಳ್ಮೆ ಸರ್. ಇಲ್ಲಿ ಇವತ್ತು ನೋಡಿ, ಇವತ್ತು ಅಕ್ಟೋಬರ್ 3 ನೀವೇ ಹೇಳಿದಾಗೆ 1 ತಿಂಗಳಾಯ್ತು. ನಾವು ಈಗ ರೋಡಿಗೆ ಇಳಿಬೇಕಾದ್ರೆ ಆ ಸರ್ಕಾರನೇ ಕಾರಣ. ಅವಾಗ ನಮ್ ಕೈಲಿ ಕೋಲ್ ಕೊಟ್ರು. ಈಗ ಅದೇ ಕೋಲನ್ನ ಜನ ಇಲ್ದೇ ಇದ್ದಾಗ ಕಿತ್ಕೊಂಡು ಹೊಡಿತಾ ಇದಾರೆ ನಮ್ಗೆ.
ಯಾವ ರೀತಿ ಹೊಡಿತಾ ಇದ್ದಾರೆ ಅಂದ್ರೆ ರಾಜ್ಯ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಮೆಮೊ ಇದು ಕೆಲಸದಿಂದ ತೆಗಿತೀವಿ, ನೀವು ಕಾಂಟ್ರಾಕ್ಟ್, ನೀವು ಹೊರಗುತ್ತಿಗೆ ಮುಷ್ಕರ ಮಾಡ್ತಾ ಇದ್ದೀರಿ, ಯಾಕೆ ಮಾಡಬಾರ್ದು, ನೀವು ಬಂದು ಕೆಲಸ ಮಾಡಿ. ಹಾಗಾದ್ರೆ ಬಂದು ಕೆಲಸ ಮಾಡಿ ಅಂತ ಹೇಳುದು ಅವ್ರದ್ದು ಮೇನ್ ಉದ್ದೇಶ. ಯಾಕೆಂದ್ರೆ ಅಲ್ಲಿ ಆಗ್ತಾ ಇಲ್ಲ. ಒಂದು ಎರಡನೇದು ನಮ್ಗೀಗ ಅದು ಏನಾಗಿದೆ, ನಮ್ಮ ಸಿಬ್ಬಂದಿ ಅವರಿಗೆ ತುಂಬಾ ಗಾಬರಿಗೊಂಡಿದ್ದಾರೆ. ಯಾಕೆಂದ್ರೆ ನೋಟಿಸ್ ಬರ್ತಾ ಉಂಟು, ನಿಮ್ಮನ್ನ ಕೆಲಸದಿಂದ ತೆಗಿತೀವಿ ಈ ತರ ಅಂತ ಎದುರಿಸ್ತಾ ಇದ್ದಾರೆ ಒಂದು ಸೈಡ್ ಇಂದ. ಇನ್ನೊಂದು ಸಾರಿ ನಮಗೆ ಮೂಗಿಗೆ ತುಪ್ಪ ಒರೆಸೋ ಕೆಲಸ ಮಾಡಿದ್ದಾರೆ. ಏನು, ಇನ್ನೂ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು ನಿನ್ನೆಯಿಂದ. ಇದೇ ಸಮಿತಿಯವರು ವರದಿ ಕೊಡ್ಲಿಕ್ಕೆ ಇನ್ನೊಂದು 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಮಾತುಕತೆಗೂ ಕರೆದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಹೌದು, ನಮ್ಮನ್ನ ಈ ಏನು 24ನೇ ತಾರೀಕಿನ ನಾವು ಮುಷ್ಕರ ಮಾಡ್ತಾ ಇದ್ದೀವಿ, ಅಲ್ಲಿಂದ ಇವತ್ತಿನವರೆಗೂ ರಾಜ್ಯ ಮಟ್ಟದ ಅಧಿಕಾರಿಗಳಾಗ್ಲಿ, ನಮ್ಮ ಜನಪ್ರತಿನಿಧಿಗಳಾಗ್ಲಿ, ಸಚಿವರಾಗ್ಲಿ ಇಲ್ಲಿವರೆಗೂ ನಮ್ಮನ್ನ ಮಾತುಕತೆಗೂ ಕರೆದಿಲ್ಲ, ಸೌಜನ್ಯಕ್ಕೂ ಕರೆದಿಲ್ಲ. ಆ ಮಿಡ್ಲಲ್ಲಿ ಏನ್ ಮಾಡಿದ್ರು, 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಈ ಸಮಿತಿ ವರದಿ ಕೊಡ್ಲಿಕ್ಕೆ ಇನ್ನೊಂದು 3 ತಿಂಗಳು ತಗೊಳ್ಳಿ, ನಮಗೆ ಕರೋನಾ ಟೈಮ್ ಇದ್ದಿದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕರೋನಾ ಟೈಮಲ್ಲಿ ಸ್ವಾಮಿ ಎಷ್ಟು ಜೂಮ್ ಮೀಟಿಂಗ್ ಮಾಡಿದ್ರಿ, ಇನ್ನೊಂದು ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ. ನಮ್ಮನ್ನ ಕರೋನಾದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡೋರನ್ನ ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಆಗ್ಲಿಲ್ವ ನಿಮ್ಗೆ? ಎಷ್ಟು ಮೀಟಿಂಗ್ ಮಾಡಿದ್ರಿ, ಎಷ್ಟು ಇದು ಮಾಡಿದ್ರಿ. ಈಗೇನು ಕರೋನಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಹೊರಗಡೆ ಪ್ರಪಂಚಕ್ಕೆ ಹೋದಾಗ. ಅಂಥದ್ರಲ್ಲಿ ನೀವು ಮನೆಯಲ್ಲೇ ಕೂತು ವರದಿ ಕೊಡ್ಲಿಕ್ಕೆ ಸರ್ಕಾರಕ್ಕೆ ವರದಿ ಕೊಡ್ಲಿಲ್ಲ, ಮತ್ತೆ 3 ತಿಂಗಳು ಮುಂದೂಡ್ತಾ ಇದ್ದೀರಿ. ಇನ್ನು 3 ತಿಂಗಳಲ್ಲಿ ನಮಗೆ ಲೋಕಲ್ ಎಲೆಕ್ಷನ್ ಬರ್ತದೆ, ಇನ್ನೊಂದು ಬರ್ತದೆ, ಕರೋನಾ ಬರ್ತದೆ, ಕರೋನಾ ತರ ಇನ್ನೊಂದು ಬರ್ತದೆ. ಆಮೇಲೆ ಏನ್ ಮಾಡ್ತೀರಿ, ಈ 3 ತಿಂಗಳು ಆಗ್ಲಿಲ್ಲ ಅಂತೇಳಿ ಎಕ್ಸ್ಟೆಂಡ್ ಮಾಡ್ತೀರಿ. ನೀತಿ ಸಂಹಿತೆಗಳು ಬರ್ತವೆ, ಇನ್ನೊಂದು ಮತ್ತೊಂದು ಅಂತೇಳಿ. ಸೊ ನಾವು ಎಲ್ಲಿ ಹೋಗ್ಬೇಕಾದ್ರೆ ನೀವು 3 ತಿಂಗಳು ವರದಿಯಲ್ಲಿ ಅಟ್ಲೀಸ್ಟ್ ನಮಗೆ ಮಿನಿಮಮ್ ಡಿಮ್ಯಾಂಡ್ಸ್ ಆದ್ರೂ ಈಡೇರಿಸಿದ್ರೆ ನಿಮ್ಮ ಒಂದು ಹೇಳಿಕೆಗೆ ಮನಗೊಟ್ಟು ನಾವು ಕೆಲಸ ಮಾಡ್ತಿದ್ದೋ. ಇವತ್ತು ಮಿನಿಮಮ್ ಬೇಡಿಕೆನಾದ್ರೂ ಈಡೇರಿಸಿದ್ರೆ ಯಾಕೆ ನಮ್ಗೆ ಈ ತರ ಪರೀಕ್ಷೆ ಮಾಡ್ತಾ ಇದ್ದೀರಿ ನೀವು? ಅದ್ರ ಜೊತೆಗೆ ಸಸ್ಪೆನ್ಷನ್ ಮಾಡ್ತೀವಿ, ತೆಗೆದಾಕ್ತೀವಿ ಅಂತ ಬೇರೆ ಹೇಳ್ತಾ ಇದ್ದೀರಿ. ಅದೇ ಈಗ ನಿಮ್ಮ ಸಂಘದ ಗೌರವಾಧ್ಯಕ್ಷರು ಆಯನೂರು ಮಂಜುನಾಥ್ ಅವರು ನಾವು ಮೊನ್ನೆ ನೋಡಿದ್ದೇವೆ ಸೆಷನ್ ನಲ್ಲಿ. ಶಿಕ್ಷಕರ ಸಮಸ್ಯೆ ಬಂದಾಗ ಕೂತ್ಕೊಳ್ತಾರೆ. ಹೌದು, ಆಡಳಿತ ಪಕ್ಷದವರೇ ಆಗಿದ್ರು ಕೂಡ ಸರ್ಕಾರ ಮುಜುಗರಕ್ಕೊಳಗಾಗುತ್ತೆ, ಮತ್ತೆ ಶಿಕ್ಷಕರ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ ಅಲ್ವಾ? ಹೌದು. ಸೊ ಬಟ್ ಈಗ ನಿಮ್ದೇ ಈ ಒಂದು ಸಂಘದ ರಾಜ್ಯದ ಗೌರವಾಧ್ಯಕ್ಷರಾಗಿದ್ರು, ಯಾಕೆ ಅವರು ಧ್ವನಿ ಎತ್ತಾ ಇಲ್ಲ ಅನ್ನೋದು ಪ್ರಶ್ನೆ ಮಾಡಬೇಕಾಗಿದೆ. ಹೌದು, ಅವರು ನಮ್ಗೆ ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ಸಭೆಯಲ್ಲಿ ಹೇಳಿದ ಉಲ್ಲೇಖ ಮಾಡ್ತೇನೆ ನಾನು. ಅವರು ಈಗ ಏನ್ ಮಾಡಿದ್ದಾರೆ, ಈ ಕಮಿಟಿ ಮಾಡಿರೋದ್ರಿಂದ ಅವರು ಒನ್ ಆಫ್ ದ ಕಮಿಟಿಯಲ್ಲಿ ಮೆಂಬರ್. ಆಕ್ಚುಲಿ ತಗೊಳ್ತಿರ್ಲಿಲ್ಲ, ಏನೋ ಅವರು ಗವರ್ಮೆಂಟ್ ಅಲ್ಲಿ ನೀವೇ ಹೇಳಿದಾಗೆ ಗವರ್ಮೆಂಟ್ ಒಳಗಡೆ ಇರೋದ್ರಿಂದ ಅವ್ರನ್ನು ಒಂದು ಕಮಿಟಿಯಲ್ಲಿ ಮೆಂಬರ್ ಮಾಡಿದ್ದಾರೆ. ಸೊ ಅವರು ಅದಕ್ಕೆ ನಾನು ಮರ್ಯಾದೆ ಕೊಡಬೇಕಲ್ಲ ಒಂದು ಕಮಿಟಿಗೆ ಅನ್ನೋದು ಒಂದು. ಎರಡನೇದು, ಈಗ ಅವ್ರು ಏನ್ ಮಾಡಿದ್ದಾರೆ, ನೀವು 30,000 ಜನ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಸ್ಥಗಿತಗೊಂಡ್ರೆ, ವ್ಯತ್ಯಾಸಗಳು ಉಂಟಾದಲ್ಲಿ ನೀವೇ ಜವಾಬ್ದಾರಲ್ಲ. ಆ ವ್ಯತ್ಯಾಸ ಆಗಿದ್ದು ನಮ್ಮ ಮುಖ್ಯಮಂತ್ರಿ ಅವರಿಗೆ ಮನದಟ್ಟಾಗಬೇಕು, ನಮ್ಮ ಆರೋಗ್ಯ ಸಚಿವರಿಗೆ ಮನದಟ್ಟಾಗಬೇಕು, ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮನದಟ್ಟಾಗಬೇಕು. ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಡುದಲ್ಲ, ನೀವು ಅದಕ್ಕೆ ಪರಿಹಾರ ಕಂಡಿಡ್ಕೊಳ್ಳಿ. ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋನಿಗೆ 1/3 ಭಾಗ ಸಂಬಳ, ನಮಗೆ ಅವ್ರಿಗೆ 3 ಭಾಗ ಸಂಬಳ. ನಾವ್ ಎಲ್ಲಿ ಹೋಗ್ಬೇಕು? ನಮ್ಗೆ ಚಪ್ಪಾಳೆ ಬೇಡ ನಿಮ್ಮದು. ಕೊರೋನಾ ವಾರಿಯರ್ಸ್ಗೆ ಚಪ್ಪಾಳೆ ಬೇಡ ಅಂತ ನನ್ನ ಅಭಿಪ್ರಾಯ. ಊಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಜೊತೆಯಲ್ಲಿ. ನಮಗೆ ನೋಡಿ ಸರ್, ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತುಂಬಾ ವ್ಯತ್ಯಯ ಆಗ್ತದೆ. ನಮಗೆ BPL ಕಾರ್ಡ್ ಕೊಡುವುದಿಲ್ಲ, ಯಾಕೆಂದ್ರೆ ನೀವು ಸರ್ಕಾರಿ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಮತ್ತೆ ಬ್ಯಾಂಕ್ ಲೋನ್ ಕೊಡಲ್ಲ, ಮತ್ತೆ ನಮ್ಗೆ ಆ ರೆವಿನ್ಯೂ ಸವಲತ್ತುಗಳು ಸಿಗಲ್ಲ. ಬೇಕಾದಷ್ಟು ರಜೆ ಇರ್ತದ, ರಜನೆಗಳು ಇಲ್ಲ. ರಜಾ ನಿಮ್ಗೆ ಒಂದೇ ದಿನ, 1 ತಿಂಗಳಿಗೆ ಒಂದೇ ರಜೆ. ಅದು ಈಗ ಇಲ್ಲ. ಅದು ಸಹ ಈಗ ಈ ಇತ್ತೀಚಿನ ಆರೋಪಿಯಲ್ಲಿ PIP ಅದು ಸಹ ಇಲ್ಲ. ಈ ಹಲವಾರು ಇದು ನಮ್ಮ ಸಮಸ್ಯೆಗಳು ಹೆಂಗಾಗಿದೆ ಅಂದ್ರೆ, ಇತಗೆ ಸುಸೈಡ್ ಮಾಡ್ಕೋಕ್ಕೂ ಅಲ್ಲ, ಬದುಕಲಿಕ್ಕೂ ಅಲ್ಲ, ಈ ತರ ಆಗಿದೆ. ಓಕೆ ರಮೇಶ್ ಅವರೀಗ ಇದು ಅಶ್ರಫ್ ಅವರೇ, ಇದು ಬೇರೆ ರಾಜ್ಯದಲ್ಲಿ ಕತೆ ಯಾವ ರೀತಿ ಇದೆ ಸರ್? ನಮ್ಮಲ್ಲಿ ಈಗ ಅದನ್ನೇನಾದ್ರೂ ಉಲ್ಲೇಖ ಮಾಡಿ ನೀವು ರಾಜ್ಯ ಸರ್ಕಾರ ಕೂಡ ಇದೇ ರೀತಿ ಮಾಡ್ಬೇಕಂತ ಕೇಳ್ತಾ ಇದ್ದೀರಾ? ನಮ್ಮಲ್ಲಿ ಏನ್ ಬೇಡಿಕೆ ಸರ್? ಇಂಪಾರ್ಟೆಂಟ್ ಬೇಡಿಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಒಂದು ಈಗ ಆಲ್ರೆಡಿ ಕಾಯಂ ಏನು ಹುದ್ದೆಗಳಿದಾವೆ, ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತ ಆಲ್ರೆಡಿ ನಿರ್ದೇಶನ ಇದೆ. ಕೆಲವೊಂದು ಹುದ್ದೆಗಳು ಏನು ಇದು ಕಾಯಮಾತಿ ಇದರಲ್ಲಿ ಇಲ್ಲ, ಏನು ನಮ್ಮ ರಿವಿಷನ್ ನಮ್ಮ ಏನು KCS ಇದರಲ್ಲಿ ಅದು ಯಾವುದು ಇಲ್ಲ. ಸೊ ಅಂತ ಹುದ್ದೆಗಳನ್ನ
ನಮ್ಮ ಕಾಂಪ್ರಹೆನ್ಸಿವ್ HR ಪಾಲಿಸಿ, ಹ್ಯೂಮನ್ ರಿಸೋರ್ಸ್ ಪಾಲಿಸಿ ಅಂತ ಹೇಳಿ ಮಾಡಬೇಕಾಗತ್ತೆ. ಸೊ ನಮ್ಮ ಬೇಡಿಕೆಗಳಲ್ಲಿ ಅದು ಒಂದು. ಸೊ ಕಾಂಪ್ರಹೆನ್ಸಿವ್ HR ಪಾಲಿಸಿ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನಮ್ಮ ಹರಿಯಾಣ ಸ್ಟೇಟ್ ಗವರ್ಮೆಂಟ್ ಅಲ್ಲಿ 17 ದಿನಗಳು ಇದೇ ತರ ಸತತ ಹೋರಾಟಗಳ ನಂತರ ಅಲ್ಲಿ ಸರ್ಕಾರ ಕಾಂಪ್ರಹೆನ್ಸಿವ್ HR ಪಾಲಿಸಿ ರಚನೆ ಮಾಡಿ 2018 ಅಲ್ಲಿ ಅದು ಇಂಪ್ಲಿಮೆಂಟ್ ಆಗಿದೆ. ಸೊ ಅದು ಇಂಪ್ಲಿಮೆಂಟ್ ಆಗಿದೆ ಸರ್, ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ ದಾಖಲೆ. ಸೆಕೆಂಡ್ ಸ್ಟೇಟ್ ಛತ್ತೀಸ್ಗಢ ಅಲ್ಲಿ 25 ದಿನಗಳ ಸತತ ಹೋರಾಟ, ಇದು ಲಾಸ್ಟ್ ಮಂತ್ ಆಗಿರೋ ಇನ್ಸಿಡೆಂಟ್ಸ್ಗಳು. ಅಲ್ಲಿನೂ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಇವರು ಆರೋಗ್ಯ ಸಚಿವರೆಲ್ಲ ಕರೆದು ಈಗ ಮಾತುಕತೆಯಾಗಿ ಅವರು ಈಗ 2ನೇ ಸ್ಟೇಟ್. ಸೊ ನಾವೀಗ 3ನೇ ಸ್ಟೇಟ್ ಕರ್ನಾಟಕ. ಇದರ ಹಿಂದೆ ನಾವು ಫಾಲೋ ಮಾಡ್ತೀವಿ. 2 ಸ್ಟೇಟ್ ಅಲ್ಲಿ ಏನು ನಿಮ್ಮ ಏನು ಆರೋಗ್ಯ ಕಾರ್ಯಕರ್ತರು ನೀವು ಬೀದಿಗೆ ಬಂದಾಗ ಸರ್ಕಾರ ಎಚ್ಚೆತ್ತುಕೊಂಡು ನಿಮ್ಮವರ ಪರವಾಗಿ ನಿರ್ಧಾರ ತಗೊಂಡಿದೆ. ಸೊ ಅದು ಸ್ವಾಗತಾರ್ಹ. 2 ಸ್ಟೇಟ್ ಅಲ್ಲಿ ಏನ್ ತಗೊಂಡಿದೆ, ಕರ್ನಾಟಕದಲ್ಲಿ ಕೂಡ ಆ ರೀತಿ ಮಾಡ್ಬೇಕಂತ ನಮ್ಮ ಇದು ಸರ್. ಈಗ ಈ ಒಂದು ಮುಷ್ಕರ ನಡೀತಾ ಉಂಟು. ಅಶ್ರಫ್ ಅವರೇ, ರಮೇಶ್ ಅವರೇ, ಮೇಡಮ್, ಈಗ ಮುಂದೆ ಏನು, ಈಗ ನಾಳೆ ನಾಡಿದ್ದು ಇತ್ಯಾದಿ ಎಲ್ಲ ಈಗ ಸರ್ಕಾರ ಈಗ ನಮ್ಗೆ ಇವತ್ತಾದ ವಿಚಾರ, ನಾವು ಏನು ಸ್ಟ್ರೈಕ್ ಇಳಿದಿದ್ವಿ ಅದು ಸಮಿತಿ 3 ತಿಂಗಳಿಗೆ ರಮೇಶ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಇವತ್ತಿನ ವಿಚಾರ ನಮ್ಮ ಆಯನೂರು ಮಂಜುನಾಥ್ ಸರ್ ಕಂಟಿನ್ಯೂಸ್ ಆಗಿ CM ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಲೆಟರ್ ಕಳುಹಿಸಿದ ಕಾರಣ ಸೊ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರಿಗೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಒಂದು ತುರ್ತಾಗಿ ಇದನ್ನ ಪರಿಗಣಿಸಬೇಕಂತ ಅವರ ವಿಶೇಷ ಕರ್ತವ್ಯಾಧಿಕಾರಿ ಇವತ್ತೊಂದು ಲೆಟರ್ ಹಾಕಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರಿಗೆ ಇಬ್ಬರಿಗೂ ತುರ್ತಾಗಿ ಇದ್ರ ಬಗ್ಗೆ ಗಮನ ಹರಿಸಿದ್ದು ನಮ್ಮ ಹೋರಾಟಕ್ಕೆ ಸರ್ಕಾರ ಮತ್ತು ಸ್ಪಂದಿಸಬೇಕು ತಕ್ಷಣ. ಹೌದು, ನಮ್ಮ ಹೋರಾಟಕ್ಕೆ ಸಂದ ಮೊದಲ ಜಯ. ಆದ್ರೆ ಇದನ್ನ ನಾವು ಇದು ಮಾಡಲ್ಲ, ಇದನ್ನು ಇನ್ನೂ ಕಠಿಣವಾಗಿ ಇನ್ನೂ ತೀವ್ರವಾಗಿ ನಾವು ಮುಷ್ಕರವನ್ನು ಹೂಡ್ತೇವೆ. ಎಲ್ಲಿವರೆಗೂ ನಮ್ಮ ರಾಜ್ಯ ಪದಾಧಿಕಾರಿಗಳನ್ನು ಅವರು ಕರೆದು ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಅಧಿಕೃತವಾಗಿ ನಾವು ನಾಳೆನೇ ಬೇಕಂತ ಹೇಳ್ತಾ ಇಲ್ಲ ಅಥವಾ ನಾಡಿಡ್ಬೇಕಂತ ಹೇಳ್ತಾ ಇಲ್ಲ. ಎಲ್ಲ ಸಂಕಷ್ಟಗಳು ನಮಗೂ ಗೊತ್ತಿದೆ, ಆರ್ಥಿಕ ಸಂಕಷ್ಟಗಳು ಏನಿದೆ ಅಂತ ಹೇಳಿ ಸರ್ಕಾರದ್ದು. ಆದ್ರೆ ನಮ್ಗೆ ಒಂದು ಆದೇಶ ಬೇಕು, ನೀವು ನಮ್ಮವರೇ ಕರಿಬೇಕು. ಮತ್ತೆ ಇದರ ಬಗ್ಗೆ ನಮ್ಮ ಏನ್ ಡಿಮ್ಯಾಂಡ್ ಇದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಇನ್ನೊಂದು ಸೇವಾ ಭದ್ರತೆ ಬಂದಾಗ ಸರ್, ನಾವು ಈಗ ಕಾಂಟ್ರಾಕ್ಟರ್ ಅವನ ಎದುರು ಮಾತಾಡಿದ್ರೆ ಕೆಲಸ ಕಿತ್ತಾಕಿ, ಅಧಿಕಾರಿಗಳು ಅವನೇನಾದ್ರು ಬಂದಿಲ್ಲ, ಟೈಮಿಗೆ ಮಾತಾಡಲಿಲ್ಲ, ನಮಸ್ಕಾರ ಹೊಡೆದಿಲ್ಲ, ತೆಗೆದಾಕಿ, ಈ ತರ ನಡೀತಾ ಇದೆ. 3 ತಿಂಗಳಿಗೊಮ್ಮೆ ಬಾಂಡ್ ಪೇಪರ್ ಮಾಡ್ಬಿಟ್ಟಿದ್ರು. ನಮ್ಮ ದುರಾದೃಷ್ಟ. ಮುಗಿಸು. ವೀಕ್ಷಕರೇ, ಈಗಾಗಲೇ ನೀವು ಈ ಒಂದು ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ಮತ್ತು ಗುತ್ತಿಗೆ ನೌಕರರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಮತ್ತು ಅವರ ಬೇಡಿಕೆ ಮತ್ತು ಅವರು ಇವತ್ತು ಪ್ರತಿಭಟನೆ ನಡೆಸಿದ ವಿಚಾರವನ್ನು ಭಾರಿ ಸವಿಸ್ತಾರವಾಗಿ ಇಲ್ಲಿ ಮೊಹಮ್ಮದ್ ಅಶ್ರಫ್ ಅವರು, ರಮೇಶ್ ಅವರು ಮತ್ತು ಸುಪ್ರೀತಾ ಮೇಡಮ್ ಅವರು ನಮ್ಮ ಮುಂದಿಟ್ಟಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು, ಸರ್ಕಾರ ನಡೆಸುವವರು ವಿಚಾರವನ್ನು ಗಮನಿಸಲಿ. ಇದು ಇಡೀ ರಾಜ್ಯ ವ್ಯಾಪಿಯಾಗಿ ನಡೀತಿರುವಂಥ ಒಂದು ಮುಷ್ಕರ. ಅವರು ಹೇಳಿದಾಗಲೇ 30,000 ನೌಕರರು ಇವತ್ತು ಬೀದಿಗೆ ಬಂದಿದ್ದಾರೆ. ಇಂಥ ಒಂದು ಕೊರೋನಾದ ಸಂಕಷ್ಟ ಕಾಲದಲ್ಲಿ ಅತ್ಯಂತ ತುರ್ತಾಗಿ ಅವರ ಸೇವೆಗಳು ನಾಗರಿಕ ಸಮಾಜಕ್ಕೆ ಬೇಕಾಗಿತ್ತು. ಆದರೆ ಅವರು ಕೇಳುವಂಥ, ಅವರು ಬೇಡಿಕೆ ಇಟ್ಟಿರುವಂಥ ಏನು ಬೇಡಿಕೆ ಕೂಡ ಪ್ರತಿಯೊಂದು ಕೂಡ ಅತ್ಯಂತ ನ್ಯಾಯಯುತವಾದದ್ದೇ. ಈಗಾಗಲೇ ಅಶ್ರಫ್ ಅವರು ಹೇಳಿದಾಗೆ ಹರಿಯಾಣ ಸರ್ಕಾರ, ಛತ್ತೀಸ್ಗಢ ಸರ್ಕಾರ ಎಲ್ಲ ಏನು ಬೇಡಿಕೆಗಳನ್ನು ಈಡೇರಿಸಿದೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಡೇರಿಸುವಂತಾಗಲಿ. ಅವರು ಈಗಾಗಲೇ ಹೇಳಿದಾಗೆ ಏನು ಆರೋಗ್ಯ ಸಚಿವರಿಗೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಒಂದು ಪತ್ರ ರವಾನೆ ಆಗಿದೆ. ಸೊ ತಕ್ಷಣಕ್ಕೆ ಈ ಸಚಿವರುಗಳು ಇದರ ಬಗ್ಗೆ ಒಂದು ನಿರ್ಧಾರ ತೆಕ್ಕೊಂಡು ಈ ಒಂದು ಮುಷ್ಕರ ಆದಷ್ಟು ಬೇಗ ಒಂದು ಹಂತಕ್ಕೆ, ಅಂದರೆ ಒಂದು ಮಾತುಕತೆ ಹಂತಕ್ಕೆ ಬಂದು ಸಮಾಜ ಮತ್ತೆ ಸುಸ್ಥಿತಿಗೆ ಬರುವಂತಾಗಲಿ ಅಂತ ಆಶೆ ವ್ಯಕ್ತಪಡಿಸ್ತಾ ಈ ಒಂದು ಸಂವಾದ ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಅಶ್ರಫ್ ಅವರಿಗೆ, ರಮೇಶ್ ಅವರಿಗೆ ಮತ್ತು ಸುಪ್ರೀತಾ ಮೇಡಮ್ ಅವರಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ತೆ. ವೀಕ್ಷಕರೇ, ಈ ಒಂದು ಸಂವಾದ ಎಲ್ಲಿಗೆ ಮುಗಿತು. ನಮಸ್ಕಾರ. ಅನ್ಯಾಯ